हरे कृष्णा हरे कृष्णा हरे कृष्णा 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 हरे 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 राम 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 हरे हरे। चैतन्य चरितामृता की जय। हरे कृष्णा। हरे कृष्णा 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 हरे 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 रामो हरे रामो 71 70 71 72 73 ಒಪ್ಪಿಕೊಂಡೆ ನೀ ಇವತ್ತು 174ನೇ ಶ್ಲೋಕ। हरे कृष्णा। चैतन्य चरितामृत क्लास की जय। कृष्णराज कविराज गोस्वामी की जय। हरे कृष्णा ಎಲ್ಲರಿಗೂ ಸ್ವಾಗತ ಸ್ವಾಗತ। ಶ್ಲೋಕ 174। ಯಾಂದ್ರಲಾಗಿ ಗೋಪಿನಾಥ ಕ್ಷೀರ ಕೈಲ ಚೂರಿ ಆತ ಏವ ನಾಮಾಯಿಲ ಕ್ಷೀರ ಚೋರ ಕರಿ। ಮಾಧವೇಂದ್ರಪುರಿಯವರ ಸಲುವಾಗಿ ಪ್ರಭು ಗೋಪಿನಾಥನು ಪಾಯಸದ ಗಡಿಗೆಯನ್ನು ಕದ್ದ. ಹೀಗೆ ಪ್ರಭು ಕ್ಷೀರಚೋರನೆಂದು ಪಾಯಸಗಳ ಪ್ರಸಿದ್ಧನಾದ. ಈಗ ಕೂಡ ಹೆಸರೆಂತಂದ್ರೆ ರೆಮ್ಮುನದಲ್ಲಿರುವ ಗೋಪಿನಾಥನ ಹೆಸರು ಕ್ಷೀರಚೋರ ಗೋಪಿನಾಥ. ಇದು ಹೇಗೆ ಹೆಸರು ಬಂತು? ಇದು ಮಾಧವೇಂದ್ರಪುರಿಯಿಂದ ಈ ಹೆಸರು ಬಂತು. ಮಾಧವೇಂದ್ರಪುರಿಗೆ ಕ್ಷೀರವನ್ನು ಭಗವಂತ ಬಚ್ಚಿಟ್ಟ. ಹಾಗಾಗಿ ಕ್ರೆಡಿಟ್ ಗೋಸ್ ಟು ಮಾಧವೇಂದ್ರಪುರಿ. ಹೆಸರು ಬರ್ಲಿಕ್ಕೆ ಕಾರಣ ಮಾಧವೇಂದ್ರಪುರಿ. ಹೀಗೇಕಂದ್ರೆ ಭಗವಂತನಿಗೆ ಈಗ ನಮ್ಗೆ ಈ ರೀತಿ ಹೆಸರು ಬಂದ್ರೆ, ಕಳ್ಳ ಅಂತ ಹೆಸರು ಬಂದ್ರೆ ನಮ್ಗೆ ಬೇಜಾರಾಗ್ತದೆ. ಮತ್ತೆ ನಾವು ಅವರ ಹತ್ರ ಮಾತಾಡೋದಿಲ್ಲ. ಯಾರು ಹೇಳಿದ್ದಾರೆ ಅವ್ರ ಹತ್ರ ಮಾತಾಡೋದಿಲ್ಲ. ಮುಖ ಎಲ್ಲ ನಾವು ದೊಡ್ಡದು ಮಾಡ್ತೇವೆ. ಆದ್ರೆ ಭಗವಂತ ಹಾಗೆ ಅಲ್ಲ ಅಂತ. ಭಗವಂತ ಭಕ್ತರಿಗೋಸ್ಕರ ಯಾವ ಒಂದು ವಿಷಯದಲ್ಲಿ ಕೂಡ ಅವ ರೆಡಿ. ಅಂದ್ರೆ ಆ ಒಂದು ಹೆಸರು ಕೆಟ್ಟದ್ದು ಬರ್ತದೆ, ರೆಡಿ. ಭಕ್ತನಿಗೋಸ್ಕರ ಎಸ್ ನಾನು ರೆಡಿ. ಯಾವ ಭಕ್ತ ಅದು? ನಮ್ಮಂತ ಭಕ್ತರಲ್ಲ. ನಾವೆಂತಂದ್ರೆ ಈಗ ಬಿಗಿನರ್ಸ್ ಇನ್ ಕೃಷ್ಣ ಕಾನ್ಶಿಯಸ್ನೆಸ್. ಈಗ ನಾನು ಕೂಡ ಬಿಗಿನರ್. ಆದ್ರೆ ಇಲ್ಲಿ ಮಾಧವೇಂದ್ರಪುರಿ ಬಿಗಿನರ್ ಅಲ್ಲ, ಈಸ್ ಅಡ್ವಾನ್ಸ್. ಮಾಧವೇಂದ್ರಪುರಿ ಅಡ್ವಾನ್ಸ್. ಹಾಗಾಗಿ ಇಂಥ ಅಡ್ವಾನ್ಸ್ ಉನ್ನತ ಮಟ್ಟದ ಭಕ್ತರಿಗೆ ಭಗವಂತ ಅವ ರಿಸ್ಕ್ ತಗೊಳ್ಳಿಕ್ಕೆ ರೆಡಿ ಇದ್ದಾನೆ. ಅವ ಕೆಟ್ಟ ಹೆಸರು ಬರಲಿ, ಎಸ್ ಐ ಆಮ್ ರೆಡಿ. ಎಂತದಕ್ಕೂ ರೆಡಿ. ಯಾಕೆಂದ್ರೆ ಭಗವಂತನ ಯೋಚನೆ ಅಂತಂದ್ರೆ ಭಕ್ತನನ್ನು ಹೇಗೆ ನಾನು ಪ್ಲೀಸ್ ಮಾಡುವಂಥದ್ದು, ರೆಸಿಪ್ರೊಕೇಶನ್. ಈಗ ನಾವು ಭಗವಂತನನ್ನು ಪ್ಲೀಸ್ ಮಾಡಲಿಕ್ಕೆ ರೆಡಿ ಇಲ್ಲ. ಶುದ್ಧ ಭಕ್ತರು ಹಾಗೆಲ್ಲ. ಶುದ್ಧ ಭಕ್ತರು ಭಗವಂತನನ್ನು ಹೇಗೆ ಪ್ಲೀಸ್ ಮಾಡುವಂತ. ಈಗ ರಾಧಾರಾಣಿ, ಈಗ ಶಿಕ್ಷಾಶ್ರಮ ಇದು 8ನೇ ಶ್ಲೋಕ. ಆಶ್ಲೀಷ್ಯವ ಪಾದರತಂ ಪಿನಷ್ಟುಮಾ ಆದರ್ಶನ ಮರ್ಮಾತಂ ಕರೋತು ವಾ ಯಥಾ ತಥಾ ವಾ ವಿದದಾತೋ ಲಂಪಟೋ ಮತ್ ಪ್ರಾಣಾನಾಥಸ್ತು ಸಾ ಏವನ ಪರ. ಈ ಶ್ಲೋಕದ ಅರ್ಥ ಅಂತಂದ್ರೆ ಪ್ರಭುಪಾದ ಹೇಳುವಂಥದ್ದು, ಈ ಶ್ಲೋಕ ಎಷ್ಟಂತೆ. ಆದ್ರೆ ನಮ್ಗೆ ಈ ಶ್ಲೋಕ ಅಲ್ಲ, ನಮ್ಗೆ 3ನೇ ಶ್ಲೋಕ. ತ್ರಿನಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಈ ಶ್ಲೋಕ ನಮಗೆ, ನಾವು ತುಂಬಾ
ನಮ್ರರಾಗಬೇಕಂತೆ. ಹೇಗೆ? ಹುಲ್ಲಿಗಿಂತ ಕೀಳು, ಹುಲ್ಲಿಗಿಂತ ಕೀಳು, ಈ ಭಾವನೆ ಇರ್ಬೇಕಂತೆ. ಹಾಗಾಗಿ ಇದು ನಮಗೆ ಆ ಭಾವನೆಯಲ್ಲಿ ನಮ್ಗೆ ಚಂದ ಮಾಡಿ ಜಪ ಮಾಡ್ಲಿಕ್ಕೆ ಆಗ್ತದೆ, ಇಲ್ಲದ ಆಗುದಿಲ್ಲ ಅದು. ಮತ್ತೆ ಮರ ಟಾಲರೇಟ್ ಮಾಡ್ತದೆ, ಮರ ಎಂತ ಮಾಡ್ತದೆ? ಸಹಿಷ್ಣುತೆ. ಹಾಗಾಗಿ ಇದನ್ನ ನಾವು ಎರಡನ್ನು, ಒಂದು ಹುಲ್ಲು ಮತ್ತೆ ಒಂದು ಮರ. ಆದ್ರೆ ಇದು ನಮಗೆ, ಆದ್ರೆ ಅಡ್ವಾನ್ಸ್ ಡಿವೋಟಿಗೆ 8ನೇ ಶ್ಲೋಕ, ನಮಗೆ ಅಲ್ಲ. ನಮಗೆ ಮೊದಲ 5 ಶ್ಲೋಕ ಶಿಕ್ಷಾಷ್ಟಕಂ, ಮತ್ತೆ ಅಡ್ವಾನ್ಸ್ ಡಿವೋಟಿಗೆ ಉಳಿದ 3 ಶ್ಲೋಕ. ಹಾಗಾಗಿ 8ನೇ ಶ್ಲೋಕದಲ್ಲಿ ಹೇಳುವಂತದ್ದು, ರಾಧಾರಾಣಿ ಕೃಷ್ಣ ನನ್ನನ್ನು, ನಾನಿನ್ನ ಗೊಂಬೆ, ನಿನ್ಗೆ ಎಂತ ಬೇಕಿದ್ದು ಮಾಡ್ಬೋದು, ನನ್ನನ್ನು ತೊಳಿ, ನಾನು ಯಾವುದಕ್ಕೂ ರೆಡಿ. ಯಾಕೆಂದ್ರೆ ಇದು ನಂದಲ್ಲ, ನಿನ್ನ ಆಸ್ತಿ ದೇಹ. ಭಕ್ತಿವಿನೋದ ಠಾಕೂರ್ ಹೇಳುವಂತದ್ದು, ಮಾನಸ ದೇಹಾಗೆ ಹೋ ಜೋ ಕಿಚ್ಚು ಮೋರ ಅರ್ಪಿತೋ ದುವಾಪದೆ ನಂದ ಕಿಶೋರ. ಮನಸ್ಸು ದೇಹ, ಮಾನಸ ದೇಹ ಗೇಹೋ ಜೋ ಕುಚ್ ಮೋರ, ಎಲ್ಲವನ್ನು ನನಗೆ ಅರ್ಪಣೆ ಮಾಡ್ತಾ ಇದೆ. ಇದು ಹೈಯೆಸ್ಟ್. ಹಾಗೆ ಹೈಯೆಸ್ಟ್ 8ನೇ ಶ್ಲೋಕ. ಆದ್ರೆ ನಮ್ಗೆ, ನಾವು ಆ ಲೆವೆಲ್ ಅಲ್ಲಿ ಇಲ್ಲ. ನಾವು ಬಿಗಿನರ್ಸ್ ಇನ್ ಭಕ್ತಿ. ಅಡ್ವಾನ್ಸ್ ಭಕ್ತರಿಗೆ 8ನೇ ಶ್ಲೋಕ ಹೈಯೆಸ್ಟ್. ಆದ್ರೆ ನಮ್ಮಂತವರಿಗೆ, ಬಿಗಿನರ್ಸ್ಗೆ 3ನೇ ಶ್ಲೋಕ ಹೈಯೆಸ್ಟ್. ಹಾಗಾಗಿ ಇಲ್ಲಿ ಮಾಧವೇಂದ್ರಪುರಿ ಅಡ್ವಾನ್ಸ್ ಡಿವೋಟಿ. ಮಾಧವೇಂದ್ರಪುರಿ ಅಡ್ವಾನ್ಸ್ ಡಿವೋಟಿ. ಹಾಗಾಗಿ ಈ ಅಡ್ವಾನ್ಸ್ ಡಿವೋಟಿಗೆ ಗೋಪಿನಾಥ, ಅವನಿಗೆ ಎಂಥದ ಹೆಸರು ಬರಲಿ ಅದಕ್ಕೆ ಅವರ ಅಡಿ. ಅವ ಅಂತಂದ್ರೆ, ಈಗ ನಾನು ಕ್ಷೀರ ಬಚ್ಚಿಟ್ರೆ ನೆಕ್ಸ್ಟ್ ನನಗೆ ಕ್ಷೀರಚೋರ ಅಂತ ಹೆಸರು ಬರ್ತದೆ. ಹೆಸರು ಬರ್ಲಿ ಅಪ್ಪ, ರೆಡಿ ಅವ. ಯಾಕೆಂದ್ರೆ ಮಾಧವೇಂದ್ರಪುರಿಯ ಆ ಅನನ್ಯ ಭಕ್ತಿಯಿಂದ ಟೋಟಲಿ ಪ್ಲೀಸ್ ಆಗಿದ್ದಾನೆ. ಹಾರ್ಟ್ ಟಚಿಂಗ್ ಭಕ್ತಿ. ಭಗವಂತನನ್ನು ಪ್ಲೀಸ್ ಮಾಡುವುದು ಈ ರೀತಿ. ಭಗವಂತನನ್ನು ಪ್ಲೀಸ್ ಮಾಡುವುದು ನಾವು ಮಾಧವೇಂದ್ರಪುರಿಯಿಂದ ಕಲಿಬೇಕಂತ ಪ್ರಭುಪಾದ ಹೇಳ್ತಾರೆ. ಹೇಗೆ ಪ್ಲೀಸ್ ಮಾಡಿದ ಗೋಪಿನಾಥನ? ಭಗವಂತನ ಪ್ಲೀಸ್ ಮಾಡ್ಲಿಕ್ಕೆ ಆಗ್ತದೆ, ಆದ್ರೆ ನಮ್ಗೆ ಹೇಗೆ ಮಾಡುವುದು ಈ ವಿಷಯ ನಮ್ಗೆ ಗೊತ್ತಿರಬೇಕು. ಈ ವಿಷಯ ಗೊತ್ತಾದ ಮೇಲೆ ಕೂಡ ಹೇಗೆ ಅಂದ್ರೆ ನಮ್ಗೆ ಆ ರೀತಿ ಪ್ಲೀಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇದನ್ನು ನಾವು ತಿಳಿಬೇಕು. ನೋಡಿ, ಭಗವಂತ ಮಾಡಿದನ್ನು ನಾವು ಎಂತಂದ್ರೆ ಶುದ್ಧ ಭಕ್ತರು ಮಾಡಿದನ್ನು ನಮ್ಗೆ ಇಮಿಟೇಟ್, ಅನುಕರಣೆ ಮಾಡ್ಲಿಕ್ಕೆ ಆಗುದಿಲ್ಲ. ನಾವು ಅನುಸರಣೆ ಮಾಡಬೇಕು. ಅನುಸರಣೆ. ಆದ್ರೂ ಕೂಡ ಪ್ರಭುಪಾದ ಹೇಳ್ತಾರೆ, ಇದು ಎಂತಂದ್ರೆ ಈಗ ಇಡೀ ಭಾಗವತಂ ಆಗ್ಲಿ, ಭಗವದ್ಗೀತೆ ಆಗ್ಲಿ, ಈ ಭಕ್ತಿ ಚೈತನ್ಯ ಚರಿತಾಮೃತ ಆಗ್ಲಿ, ಇಲ್ಲೆಲ್ಲ ಎಕ್ಸಾಂಪಲ್ಸ್ ಉಂಟು ಶುದ್ಧ ಭಕ್ತರು ಮಾಡಿದನು. ಯಾಕೆಂದ್ರೆ ಈ ರೀತಿ ನಾವು ಎಕ್ಸಾಂಪಲ್ಸ್ ಕೇಳಿ ನಮ್ಗೆ ಆ ರೀತಿ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ನಮ್ಗೆ ಗೊತ್ತಾಗ್ತದೆ ಸ್ಟ್ಯಾಂಡರ್ಡ್ ಎಂತ ಗೊತ್ತಾಗ್ತದೆ. ದಿಸ್ ಈಸ್ ಮೆಂಟ್ ಫಾರ್ ಅವರ್ ಪ್ಯೂರಿಫಿಕೇಶನ್, ನಮ್ಮ ಶುದ್ಧೀಕರಣಕ್ಕೆ. ಎಸ್, ಹರೇ ಕೃಷ್ಣ. ನೆಕ್ಸ್ಟ್ ಶ್ಲೋಕಕ್ಕೆ ಹೋಗುವ. 175ನೇ ಶ್ಲೋಕ. ಕರ್ಪೂರ ಚಂದನಯನ್ ರಂಗೆ ಚಢಾಯಿಲ, ಆನಂದೆ ಪುರಿ ಗೋಸಾನಿರ ಪ್ರೇಮ ಉತ್ತಾಯಿಲ. ಮಾಧವೇಂದ್ರಪುರಿ ಅವರು ಗೋಪಿನಾಥನ ದೇಹದ ಮೇಲೆ ಶ್ರೀಗಂಧ ಚೂರ್ಣವನ್ನು ಲೇಪಿಸಿದರು. ಹೀಗೆ ಅವರು ದೈವ ಪ್ರೇಮದಲ್ಲಿ ಮುಳುಗಿ ಹೋದರು. ಎಕ್ಸ್ಟಸಿ, ಮಹಾಭಾವ, ದೈವ ಪ್ರೇಮದಲ್ಲಿ ನೋಡಿ. ಇದು ನಮ್ಗೆ ಓದುವಾಗ ಎಂತ ದೈವ ಪ್ರೇಮ,
ಫಸ್ಟ್ ಆಫ್ ಆಲ್ ನಮಗೆ ದೈವ ಪ್ರೇಮ ಎಂತಂದ ಗೊತ್ತಿಲ್ಲ. ಹೇಗೆಂದ್ರೆ ಪ್ರಭುಪಾದ ಹೇಳುವಂಥದ್ದು ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಯಾವ ರಸ ಉಂಟು, ಚೈತನ್ಯ ಮಹಾಪ್ರಭು ಅವರ ಅಸೋಸಿಯೇಟ್ಸ್ ಒಟ್ಟಿಗೆ ಈ ರಸವನ್ನು ಆಸ್ವಾದಿಸಿದ್ದಾರೆ. ಹಾಗಾಗಿ ಚೈತನ್ಯ ಚರಿತಾಮೃತ ನಮಗೆ ತಿಳಿತದೆ. ಆದ್ರೆ ಚೈತನ್ಯ ಚರಿತಾಮೃತ ನಾವು ಅರ್ಥ ಮಾಡಲಿಕ್ಕೆ ಸುಲಭ ಅಲ್ಲ. ಫಸ್ಟ್ ಆಫ್ ಆಲ್ ದೈವ ಪ್ರೇಮ ಅಂತ ನಮ್ಗೆ ಅರ್ಥ ಆಗ್ಬೇಕು. ಮಾಮೂಲಿ ಅಲ್ಲ. ಇಲ್ಲಿದು ನಾವು ಎಂತ ಹೇಳುವಂಥದ್ದು ಮಂಡಿನ್ ಥಿಂಗ್ಸ್, ಇದರಲ್ಲಿ ಮುಳುಗಿ ಹೋದಾಗ ನಮ್ಗೆ ಎಂತ ಬರ್ತದೆ ಅದು ಅಲ್ಲ. ದೈವ ಪ್ರೇಮದಲ್ಲಿ ಮುಳುಗಿ ಹೋಗುದಂದ್ರೆ ಯುಗಾಯಿತಂ ನಿಮಿಷೇನ ಚಕ್ಷುಷಾ ಪ್ರಾವೃಷಾಯಿತಂ ಶೂನ್ಯಾಯಿತಂ ಜಗತ್ ಸರ್ವಂ ಗೋವಿಂದ ವಿರಹೇ. ಒಂದೊಂದು ಕ್ಷಣ ಒಂದೊಂದು ಯುಗದಾಗಿ ಆಗ್ತದಂತೆ. ಯಾವಾಗ ಲವ್ ಇನ್ ಸಪರೇಷನ್, ವಿಪ್ರಲಂಬ ಭಾವ. ಭೌತಿಕದಲ್ಲಿ ವಿಪ್ರಲಂಬ ಭಾವ ಇಲ್ಲ, ಆಧ್ಯಾತ್ಮಿಕದಲ್ಲಿ. ಭೌತಿಕದಲ್ಲಿ ವಿಪ್ರಲಂಬ ಸಪರೇಷನ್ ಅಂದ್ರೆ ಪೇನ್ಫುಲ್, ಎಂತ ವರ್ಸ್ಟ್. ಆಧ್ಯಾತ್ಮಿಕದಲ್ಲಿ ಸಪರೇಷನ್ ಅಂದ್ರೆ ಹೈಯೆಸ್ಟ್. ಹಾಗಾಗಿ ಮಾಧವೇಂದ್ರಪುರಿ ಅವರು ಈಗ ದೈವ ಪ್ರೇಮದಲ್ಲಿ ಮುಳುಗಿ ಹೋಗಿದ್ದಾರೆ. ಹೇಗೆ? ಗೋಪಿನಾಥನ ಶ್ರೀಗಂಧ ಚೂರ್ಣವನ್ನು ಲೇಪಿಸಿದ ಮೇಲೆ. ಹಾಗಾಗಿ ಡಿಟಿ ವರ್ಷಿಪ್ ಇಸ್ ಹೈಯೆಸ್ಟ್. ಡಿಟಿ ವರ್ಷಿಪ್ ಇಸ್ ಹೈಯೆಸ್ಟ್. ಆದ್ರೆ ನಮ್ಗೆ ಡಿಟಿ ವರ್ಷಿಪ್ ಇದು ಫಸ್ಟ್ ಆಫ್ ಆಲ್ ನಮಗೆ ಪ್ರೊಸೀಜರ್ ಗೊತ್ತಿರಬೇಕು, ಮತ್ತೆ ನಮ್ಮಲ್ಲಿ ಉನ್ನತ ಮಟ್ಟದ ಭಕ್ತಿ ಇರಬೇಕು, ಆಗ ಅದು ಹೈಯೆಸ್ಟ್. ನಮ್ಮ ಪ್ರಜ್ಞೆ, ಕಾನ್ಶಿಯಸ್ನೆಸ್, ನಮ್ಮ ಪ್ರಜ್ಞೆ ಯಾವಾಗ ಉನ್ನತ ಮಟ್ಟದಲ್ಲಿರ್ತದೆ ಆಗ ಈ ಡಿಟಿಸ್ ಬೇರೆ ಅಲ್ಲ, ಕೃಷ್ಣ ಬೇರೆ ಅಲ್ಲ. ಈಗ ನಾವು ಮಾಡುವಂಥದ್ದು ಜಸ್ಟ್ ಒಂದು ಮೆಟಲಿಗೆ, ಇಲ್ಲದ್ರೆ ನಾವು ಯಾವುದು ಈ ತಾಮ್ರಕ್ಕೆ ಮಾಡುವಂಥದ್ದು ನಮ್ದು ಡಿಟಿ ವರ್ಷಿಪ್ ಆಗಿ. ಯಾಕೆಂದ್ರೆ ನಾವು ಅಡ್ವಾನ್ಸ್ ಆಗಲಿಲ್ಲ. ಮಾಧವೇಂದ್ರಪುರಿ ಹಾಗೆ ಅಲ್ಲ, ಟೋಟಲಿ ಅಡ್ವಾನ್ಸ್ ಆಗಿದ್ದಾರೆ. ಹಾಗಾಗಿ ಗೋಪಿನಾಥನ ದೇಹದ ಮೇಲೆ ಶ್ರೀಗಂಧವನ್ನು ಲೇಪಿಸಿದ ಮೇಲೆ ಟೋಟಲಿ ದಿವ್ಯ ಪ್ರೇಮದಲ್ಲಿ ಮುಳುಗಿ ಹೋದರು, ಎಕ್ಸ್ಟಸಿಗೆ ಹೋದರು. ಶ್ಲೋಕ 176. ಮ್ಲೇಚ ದೇಶೆ ಕರ್ಪೂರ ಚಂದನ ನೀತೆ ಜಾಂಜಾಲ ಪೂರಿ ದುಃಖ ಪಾಬೇಹಿಯ ಜಾನಿಯ ಗೋಪಾಲ. ಮಹಮ್ಮದೀಯರು ಆಳುತ್ತಿದ್ದ ಭಾರತೀಯ ಪ್ರದೇಶಗಳ ಮೂಲಕ ಶ್ರೀಗಂಧ ಕರ್ಪೂರವನ್ನು ಜೊತೆಯಲ್ಲಿ ಇರಿಸಿಕೊಂಡು ಪ್ರಯಾಣ ಮಾಡುವುದು ತ್ರಾಸದಾಯಕ ಕಾರ್ಯವಾಗಿತ್ತು. ಇದರಿಂದ ಮಾಧವೇಂದ್ರಪುರಿ ಅವರು ತೊಂದರೆಗೆ ಸಿಗುವ ಸಂಭವ ಇರುತ್ತಾ ಗೋಪಾಲ ದೇವರಿಗೆ ಈ ವಿಷಯ ಗೊತ್ತಾಯಿತು. ನೋಡಿ, ಈಗ ಭಗವಂತನಿಗೆ ಎಲ್ಲವೂ ಗೊತ್ತಾಗ್ತದೆ. ಈಗ ನಿಮ್ಮ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ, ನನ್ನ ಹೃದಯದಲ್ಲಿ ಪರಮಾತ್ಮ ಇದ್ದಾನೆ. ಭಗವಂತನಿಗೆ ನಮ್ಮಲ್ಲಿ ಅಸೂಯೆ ಉಂಟಾ, ನಮ್ಮಲ್ಲಿ ಹೊಟ್ಟೆ ಕಿಚ್ಚು ಉಂಟಾ, ನಮ್ಮಲ್ಲಿ ಮತ್ಸರ ಉಂಟಾ, ನಮ್ಮಲ್ಲಿ ಕ್ರೋಧ ಉಂಟಾ, ಎಲ್ಲ ಭಗವಂತನಿಗೆ ಎಲ್ಲ ಗೊತ್ತಾಗ್ತದೆ. ನಾವು ತೋರಿಸ್ಬೋದು. ಹೇಗೆ? ಪ್ರಭುಪಾದ ವರ್ಡ್ ಯೂಸ್ ಮಾಡ್ತಾ ಇದ್ರು, ಹಿಪೋಕ್ರೆಟ್ ಅಂದ್ರೆ ಅಂತ, ಈ ಶೋಯಿಂಗ್ ಹರೇ ಕೃಷ್ಣ, ಒಳಗೆ ಉರಿತಾ ಉಂಟು ಅಂದ್ರೆ ಒಳಗೆ ಒಂದು ಹೊರಗೆ ಒಂದು, ಅದಕ್ಕೆ ಹೇಳೋದು ಹಿಪೋಕ್ರೆಟ್. ಹಾಗಾಗಿ ನಾವು ಭಗವಂತನ ಹತ್ರ ನಮ್ಮ ಹಿಪೋಕ್ರಸಿಯನ್ನು ತೋರಿಸ್ಲಿಕ್ಕೆ ಆಗುದಿಲ್ಲ. ಅವನಿಗೆಲ್ಲ ತಿಳಿತದೆ, ಎಲ್ಲ ತಿಳಿತದೆ. ನಮ್ಮೊಳಗೆ ಆಕ್ಚುಲಿ ಎಂತ ಉಂಟು, ನಮ್ರತೆ ಎಷ್ಟು ಬಂದಿದೆ, ನಮ್ಗೆ ಜಂಬ ಉಂಟಾ, ನಮ್ಗೆ ಅಸೂಯೆ ಉಂಟಾ, ನಮ್ಗೆ ಮತ್ಸರ ಉಂಟಾ, ನಮ್ಗೆ ಹೊಟ್ಟೆ ಕಿಚ್ಚು ಉಂಟಾ, ನಮ್ಗೆ ಕ್ರೋಧ ಬರ್ತದ,
ನಮ್ಮಲ್ಲಿ ಲೋಭ ಉಂಟಾ? ಇದೆಲ್ಲ ಭಗವಂತನಿಗೆ ಗೊತ್ತಾಗ್ತದೆ. ಹಾಗಾಗಿ ನಾವು ಇನ್ನೊಬ್ಬರಿಗೆ ಚೀಟ್ ಮಾಡ್ಬೋದಂತೆ, ಭಗವಂತನಿಗೆ ಚೀಟ್ ಮಾಡ್ಲಿಕ್ಕೆ ಆಗುದಿಲ್ಲ. ಗೊತ್ತಾಗ್ತದೆ ಅವನಿಗೆ ನಮ್ದು ಹಾರ್ಟ್ ಎಂತ ಅಂತ. ಹಾಗೆ ಇಲ್ಲಿ ಭಗವಂತನಿಗೆ ಎಲ್ಲ ತಿಳಿಯಿತು. ಹೇಗೆ ತಿಳಿಯಿತು? ಹೇಗೆ ಅಂದ್ರೆ ಗೋಪಾಲ ಇರುವಂಥದ್ದು ವೃಂದಾವನದಲ್ಲಿ, ಗೋಪಿನಾಥ ಇರುವಂಥದ್ದು ರೇಮುನದಲ್ಲಿ, ಒರಿಸ್ಸಾದಲ್ಲಿ, ಈಗ ಮಾಧವಪುರಿ ಇರುವಂಥದ್ದು ಜಗನ್ನಾಥಪುರಿಯಲ್ಲಿ. ಮಾಧವಪುರಿಗೆ ಹೇಳುವಂಥದ್ದು ನೀನು ಹೋಗಿ ಗೋಪಿನಾಥನಿಗೆ ಈ ಗಂಧವನ್ನು ಹಚ್ಚು. ಗೋಪಿನಾಥ ಬೇರೆ ಅಲ್ಲ, ನಾನು ಬೇರೆ ಅಲ್ಲ. ಯಾಕೆ ಹೇಳುವಂಥದ್ದು? ಯಾಕೆಂದ್ರೆ ಭಗವಂತ ಡಿವೋಟಿ ಕೇರ್ ಮಾಡ್ತಾ ಇದ್ದಾನೆ. ಈಗ ನಮ್ದು ಇಸ್ಕಾನಲ್ಲಿ ಡಿವೋಟಿ ಕೇರ್ ಅಂತ ಒಂದು ಡಿವಿಷನ್ ಉಂಟು. ಡಿವೋಟಿ ಕೇರ್ ಅಲ್ಲಿ ಅಂತ ಅಂದ್ರೆ ಇನ್ನೊಂದು ಡಿವೋಟಿದು, ಈಗ ಬ್ರಹ್ಮಚಾರಿ ಈಗ 10 ಮಂದಿ ಇದ್ರೆ ಒಬ್ಬ ಸೀನಿಯರ್ ಇರ್ತಾನೆ, ಅವರನ್ನು ಕೇರ್ ಮಾಡ್ಬೇಕು. ಕೇರ್ ಮಾಡ್ಲಿಕ್ಕೆ ಅವ್ರು ರೆಡಿ ಇರ್ಬೇಕು ಕೇಳಲಿಕ್ಕೆ. ಕೆಲವು ಸತಿ ರೆಡಿ ಇರುವುದಿಲ್ಲ, ಆಗ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಅವರ ಕರ್ಮ ಅಪ್ಪನ ಕರ್ಮ ಬುಂಜಯ ಸಮನ ಕಹೋ ಲೋಚನ ದಾಸ, ಅಂದ್ರೆ ಅವರವರ ಕರ್ಮ ಅವರವರು ಅನುಭವಿಸುವಂಥದ್ದು, ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೆ ಇಲ್ಲಿ ಭಗವಂತ ತನ್ನ ಶುದ್ಧ ಭಕ್ತರನ್ನು ಕೇರ್ ಮಾಡ್ತಾ ಇದ್ದಾನೆ. ಹೇಗೆ, ಯಾವ ರೀತಿ ಕೇರ್ ಮಾಡ್ತಾ ಇದ್ದಾನೆ ಇಲ್ಲಿ ಹೇಳುವಂಥದ್ದು. ಆ ಟೈಮಲ್ಲಿ ಮುಸ್ಲಿಂ ರೂಲಿಂಗ್ ಇತ್ತು ಜಾಸ್ತಿ. ಹಾಗಾಗಿ ಗಂಧ ಮತ್ತೆ ಕರ್ಪೂರ ಕೊಂಡು ಹೋಗುದಂದ್ರೆ ರಿಸ್ಕಿ ಅಂದ್ರೆ ಹಿಡಿತಾರೆ. ಹಾಗಾಗಿ ಮಾಧವೇಂದ್ರಪುರಿ ತೊಂದರೆಗೆ ಸಿಗುವುದು ಗೋಪಾಲನಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಗೋಪಾಲ ಹೇಳುವಂಥದ್ದು ಕನಸಲ್ಲಿ ಬಂದು ನೀನು ಗೋಪಿನಾಥನಿಗೆ ಹಚ್ಚು. ನೋಡಿ ಎಷ್ಟು ಕೇರ್ ಮಾಡ್ತಾನೆ ಭಗವಂತ. ಪ್ರಭುಪಾದ ಹೇಳುವಂಥದ್ದು, ಪ್ರಭುಪಾದ ಶಿಷ್ಯರು ಇರುವಂಥದ್ದು ಪ್ರಭುಪಾದ ಹತ್ರ, ಪ್ರಭುಪಾದ್ 19 ಇದು ಯಾವಾಗ 68 70 ಸಮಥಿಂಗ್, ಆಗ ಎಲ್ಲ ಇಸ್ಕಾನ್ ಎಲ್ಲ ಡೆವಲಪ್ ಆಗಿತ್ತು. ಆಗ ಶಿಷ್ಯರಿಗಿರುವಂಥದ್ದು, ಪ್ರಭುಪಾದ್ ಫ್ರಮ್ 1937 till 1966 till 1968 ಯು ಹ್ಯಾವ್ ಸಫರ್ಡ್ ಎ ಲಾಟ್, ಅಂದ್ರೆ ಆಲ್ಮೋಸ್ಟ್ 30 ವರ್ಷ ತುಂಬಾ ಕಷ್ಟಪಟ್ರಿ. ಪ್ರಭುಪಾದ ಹೇಳುವಂತದ್ದು, ನೋ, ಕೃಷ್ಣ ಹ್ಯಾಸ್ ಕೆಪ್ಟ್ ಮೀ ಇನ್ ಕಂಫರ್ಟೇಬಲ್ ಪೊಸಿಷನ್. ಶುದ್ಧ ಭಕ್ತ ಯಾವಾಗಲೂ ಕಂಪ್ಲೇಂಟ್ ಇಲ್ಲ ಅಂದ್ರೆ, ನಮ್ದು ಮಾತ್ರ ಕಂಪ್ಲೇಂಟ್. ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ, ಇದು ಸರಿ ಇಲ್ಲ. ನಾನು ದೊಡ್ಡ ಭಕ್ತ, ನನಗೆ ಭಗವಂತ ಈ ರೀತಿ ಮಾಡಬಾರ್ದಿತ್ತು, ನನಗೆ ಮಾಡಿದ ತಪ್ಪು ಭಗವಂತ. ನಮ್ದು ಈ ರೀತಿ ಯೋಚನೆ ಇರ್ತದೆ, ನಮ್ದು ಯೋಚನೆ ಈ ರೀತಿ ಇರ್ತದೆ. ನಾನು ಸರಿ, ನನ್ಗೆ ಯಾಕೆ ಹೀಗಾಯ್ತು? ಆದ್ರೆ ಪ್ರಭುಪಾದ ಅಂತ ಹೇಳಿದ್ದು, ಕೃಷ್ಣ ಹ್ಯಾಸ್ ಕೆಪ್ಟ್ ಮೀ ಇನ್ ಕಂಫರ್ಟೇಬಲ್ ಪೊಸಿಷನ್. ಇದಕ್ಕೊಂದು ಉದಾಹರಣೆ ಹೇಳ್ತೇನೆ. ಈ ಉದಾಹರಣೆಯಿಂದ ನಿಮ್ಗೆ ಅರ್ಥವಾಗಬಹುದು. ಒಮ್ಮೆ ಒಬ್ಬ ಎಂತ ಮಾಡೋದಂದ್ರೆ ಪ್ರಭುಪಾದ್ಗೆ ಪತ್ರ ಬರೆಯುವಂಥದ್ದು, 3 ಪೇಜ್ ಪತ್ರ. ಎಂತ ಪತ್ರ? ಟೆಂಪಲ್ ಪ್ರೆಸಿಡೆಂಟ್ ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು 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 ಸರಿ ಇಲ್ಲ, ಈ ರೀತಿ ಎಲ್ಲ ಕಂಪ್ಲೇಂಟ್ಸ್ ಬರ್ದು ಲಾಸ್ಟಿಗೆ ಯುವರ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಬರೀತಾನೆ, ಮತ್ತೆ ಅವನ ಹೆಸರು ಬರೀತಾನೆ. ಪ್ರಭುಪಾದ್ ನೋಡ್ತಾರೆ, ಫುಲ್ ಕಂಪ್ಲೇಂಟ್ಸ್. ಲಾಸ್ಟಿಗೆ ಪ್ರಭುಪಾದ್ ಹೇಳ್ತಾರೆ, ಯು ಆರ್ ನಥಿಂಗ್. ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಆದ್ರೆ ಈ ರೀತಿ ಕಂಪ್ಲೇಂಟ್ ಅವ ಹೇಳುವುದಿಲ್ಲ. ಕಂಪ್ಲೇಂಟ್ ಹೇಳಿದ ಅಂದ್ರೆ ಅವ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಅಲ್ಲ. ಅಲ್ಲಿ ಲಾಸ್ಟಿಗೆ ಅದು ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್, ಇಷ್ಟೆಲ್ಲ ಕಂಪ್ಲೇಂಟ್ ಹೇಳಿ. ಹಾಗೆ ಇಲ್ಲಿ ಬರುವಂತದ್ದು ಭಗವಂತ ಕೇರ್ ಮಾಡ್ತಾನೆ. ಪ್ರಭುಪಾದ ಹೇಳುವಂತದ್ದು,
Krishna has now kept him in comfortable position. I have not suffered. Everything was going peacefully, nicely. ಯಾಕೆಂದ್ರೆ ಕೃಷ್ಣ ಶುದ್ಧ ಭಕ್ತರನ್ನು ಹೇಗೆ ಅಂದ್ರೆ ನಾವು ನಮ್ಮ ಸಣ್ಣ ಮಗು, ಈಗ ಯಾರಿಗೆ ಇಲ್ಲಿ 1 ವರ್ಷದ ಒಳಗಿದ ಮಗು ಉಂಟು? ಯಾರಿಗಾದ್ರೂ ಉಂಟಾ? ಸಣ್ಣ ಮಗು, 1 ವರ್ಷಕ್ಕಿಂತ ಒಳಗಿನ ಮಗು. ಎಸ್, ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗಾದ್ರೂ 1 ವರ್ಷದ ಒಳಗಿನ ಮಗು ಉಂಟಾ? ಯಾರಿಗಾದ್ರು? ಹರೇ ಕೃಷ್ಣ. ಕ್ಲಾಸಿಗೆ ಬರುವವರು ಯಾರಿಗಿಲ್ವಾ? ಎಲ್ಲ ದೊಡ್ಡವರು. ಓಕೆ, ಎಸ್. 1 ವರ್ಷದೊಳಗೆ ಯಾರಿಗೆ? ಎಸ್. ಹಾಗೆ ಈಗ 1 ವರ್ಷದ ಒಳಗಿದ ಮಗು ಆದ್ರೆ ನಾವು ಎಷ್ಟು ಜಾಗ್ರತೆಯಲ್ಲಿ ನೋಡ್ತೇವೆ. ನಮ್ದು ಎಲ್ಲ ಕಣ್ಣು ಅಲ್ಲೇ ಇರ್ತದೆ. ನಾವು ಕೆಲವೊಮ್ಮೆ ಬಿಡ್ತೇವೆ, ಬಿಡುವಾಗ ಮಗು ಆಚೆ ಹೋಗ್ತದೆ, ನಾವು ಅಲ್ಲಿ ನೋಡ್ತಾ ಇರ್ತೇವೆ, ಅಲ್ಲಿ ಹೋಗಿ ಹಿಡಿತೇವೆ. ನಾವು ಕೆಲಸ ಮಾಡ್ತಾ ಇರ್ತೇವೆ, ಕಣ್ಣಲ್ಲೇ ಇರ್ತದೆ, ಮಗು ಎಂತ ಇದೆ ಅಂದ್ರೆ ಟೋಟಲ್ ನಾವು ಕೇರ್ ಮಾಡ್ತಾ ಇರ್ತೇವೆ. ಮಗುಗೆ ಊಟ ಕೊಡೋದ್ರಿಂದ ಮಲಗುವಾಗ ಕೂಡ ಮಗು ಎದ್ದು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಮಗೆ ಬೇಜಾರಾಗ್ತದೆ, ನಾವು ಕೂಡ ಮಲಗುದಿಲ್ಲ. ಅಂದ್ರೆ ನಾವು ಕೇರ್ ಮಾಡುವಂತ ಮಗುವನ್ನು. ಸೇಮ್ ಹಾಗೆ ಭಗವಂತ ಶುದ್ಧ ಭಕ್ತರನ್ನು ಕೇರ್ ಮಾಡ್ತಾನೆ. ಆದ್ರೆ ಇದು ಭೌತಿಕ, ಇದು ಆಧ್ಯಾತ್ಮಿಕ. ಹೇಗೆ ತಾಯಿ ತನ್ನ ಸಣ್ಣ ಮಗು 1 ವರ್ಷದ ಒಳಗೆ 8 ತಿಂಗಳು 9 ತಿಂಗಳು ಯಾವುದೇ ಇರಲಿ, ಆ ಮಗುವನ್ನು ಯಾವ ರೀತಿ ನೋಡ್ತದೆ, ಅದೇ ರೀತಿ ಭಗವಂತ ತನ್ನ ಶುದ್ಧ ಭಕ್ತರನ್ನು ನೋಡುವಂತ. ಬಿಟ್ಟಾಕುವುದಿಲ್ಲ ಭಗವಂತ ನೋಡಿ ನಾವು ನೋಡುವಂಥದ್ದು ಭಗವಂತ ನೋಡಿ ತುಂಬಾ ವ್ಯತ್ಯಾಸ ಉಂಟು. ಈಗ ನಿಮ್ಮ ಮಗ ಅಮೆರಿಕದಲ್ಲಿ ಇದ್ದಾನೆ, ಸಡನ್ ನಿಮ್ಗೆ ಮನೇಲಿ ಅಂತ ಆಯ್ತು. ಅಮೆರಿಕದಿಂದ ಅವನು ಸುಲಭ ಇಲ್ಲ ಬರುವಂತದ್ದು. ಗೊತ್ತಾದ ಮೇಲೆ ಕೂಡ ಅವನಿಗೆ ಫ್ಲೈಟ್ ಮಾಡಬೇಕು, ಟೈಮ್ ಹಿಡಿತದೆ. ಕಡಿಮೆ 1 ದಿವಸ ಜಾಸ್ತಿ ಆಗ್ತದೆ, 36 hours. ಅದೇ ಕೃಷ್ಣ ಫ್ರಾಕ್ಷನ್ ಆಫ್ ಸೆಕೆಂಡ್. ಪಂತಸ್ತ ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರತಾಪಿ ಮನಸೋ ಮುನಿ ಪುಂಗವಾನ ಸೋಪ್ಯಸ್ತಿ ಯತ್ ಪ್ರಪದಸಿಮಿ ಅಪಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಮೈಂಡ್ ತುಂಬಾ ಫಾಸ್ಟ್, ಮೈಂಡಿಂಗಿಂದ ಕೃಷ್ಣ ಅಂತೆ ಇಮಿಡಿಯೇಟ್ ಅಲ್ಲಿ ಬರ್ತಾನೆ, ತುಂಬಾ ಫಾಸ್ಟ್. ಹಾಗಾಗಿ ಕೇರ್ ಮಾಡ್ತಾನೆ, ತುಂಬಾ ಕೇರ್ ಮಾಡ್ತಾನೆ. ಭಗವಂತ ತನ್ನ ಶುದ್ಧ ಭಕ್ತರನ್ನು ಎಷ್ಟು ಕೇರ್ ಮಾಡ್ತಾನೆ ಅಂತ ಹೇಳಿದ್ರೆ ಅದನ್ನು ನಾವು ಎಂತ ಹೇಳುವಂಥದ್ದು. ಈಗ ತುಲಾಭಾರ ಮಾಡಿದ್ರೆ, ತುಲಾಭಾರ ನಾವೀಗ ಕೃಷ್ಣನನ್ನು ಕೂರಿಸಿ ತುಲಾಭಾರ ಮಾಡ್ತೇವೆ. ಎಷ್ಟು ನೀವು ವೆಯ್ಟ್ ಹಾಕಿದ್ರು ಕೂಡ ಕೃಷ್ಣ ವೆಯ್ಟ್. ಅದೇ ರೀತಿ ಭಗವಂತ ತನ್ನ ಶುದ್ಧ ಭಕ್ತರನ್ನು ಪ್ರೀತಿ ಮಾಡುವಂಥದ್ದು, ಇದು ಯಾವಾಗಲೂ ವೆಯ್ಟ್ ಜಾಸ್ತಿ. ಅದನ್ನು ಬೇರೆ ಯಾವುದನ್ನು ನೀವು ಕೂಡ ತೂಕ ಮಾಡ್ಲಿಕ್ಕೆ ಆಗುವುದಿಲ್ಲ, ತುಂಬಾ ಜಾಸ್ತಿ ಆಗಿದೆ. ಭಗವಂತ ಟೋಟಲಿ ಎಸ್, ಅವನ ದೃಷ್ಟಿ ಅಲ್ಲೇ ಇರ್ತದೆ. ಎಸ್, ಶುದ್ಧ ಭಕ್ತನ ಕಡೆಗೆ ಇರ್ತದೆ. ಶುದ್ಧ ಭಕ್ತನ ಆಕ್ಟಿವಿಟಿ ಭಗವಂತನನ್ನು ಟೋಟಲಿ ಅಟ್ರಾಕ್ಟ್ ಮಾಡಿ ಬಿಡ್ತದೆ. ಆಕ್ಚುಲಿ ನಾವು ಭಗವಂತನಿಗೆ ಅಟ್ರಾಕ್ಟ್ ಆಗ್ಬೇಕು, ಆದ್ರೆ ಭಗವಂತ ಅಟ್ರಾಕ್ಟ್ ಆಗ್ತಾನೆ. ವೈಸ್ ವರ್ಸ, ಆಪೋಸಿಟ್. ಭಗವಂತ ಅಟ್ರಾಕ್ಟ್ ಆಗ್ತಾನೆ ಶುದ್ಧ ಭಕ್ತರ ಆಕ್ಟಿವಿಟೀಸ್. ಹಾಗಾಗಿ ನೋಡಿ, ಭಗವಂತ ಈಗ ಕೇರ್ ಮಾಡುವಂಥದ್ದು. ಭಗವಂತ ಯಾವ ರೀತಿ ಕೇರ್ ಮಾಡುವಂಥದ್ದು ಭಗವಂತನಿಗೆ ಗೊತ್ತುಂಟು. ನನ್ನ ಶುದ್ಧ ಭಕ್ತನಿಗೆ ಸಮಸ್ಯೆ ಆಗ್ತದೆ ಅಂತ. ನನ್ನ ಶುದ್ಧ ಭಕ್ತನಿಗೆ ಸಮಸ್ಯೆ ಆಗಬಾರ್ದು, ಅದಕ್ಕೆ ಅವ ಹೇಳುವಂಥದ್ದು ಎಸ್ ನೀನು ಗೋಪಿನಾಥನಿಗೆ ಹಾಕು. ಎಲ್ಲದಕ್ಕೂ ರೆಡಿ ಭಗವಂತ. ನಾವು ಹೇಳ್ತೇವಲ್ಲ ಕೆಲವೊಮ್ಮೆ ಫ್ರೆಂಡ್ಶಿಪ್ ಅಲ್ಲಿ, ದೋಸ್ತ್ ಮೇ ತೆರೆ ಲಿಯೆ ಜಾನ್ ದೇನೆ ಕೆ ಲಿಯೆ ತಯ್ಯಾರ್. ಇದು ಭೌತಿಕ ಜಾನ್ ಹೇಳುವಂಥದ್ದು ಮಾತ್ರ, ಆದ್ರೆ ಜಾನ್ ದೇನೆ ಕೆ ಲಿಯೆ ತಯಾರಿರುವುದಿಲ್ಲವ. ಆದ್ರೆ ಕೃಷ್ಣ
ಈಸ್ ರೆಡಿ, ಈಸ್ ರೆಡಿ ಫಾರ್ ಎನಿಥಿಂಗ್. ಯಾರಿಗೆ? ಅವನ ಶುದ್ಧ ಭಕ್ತರಿಗೆ. ಅವನನ್ನು ಯಾರು ಆ ಶುದ್ಧ ಭಕ್ತಿ, ಅನನ್ಯ ಭಕ್ತಿಯಿಂದ ಯಾರು ಭಕ್ತಿ ಮಾಡ್ತಾರೆ ಅವರಿಗೆ ಭಗವಂತ ಎಲ್ಲದಕ್ಕೂ ರೆಡಿ ಅಂತೆ. ಎಸ್, ಶ್ಲೋಕ 177ಕ್ಕೆ ಹೋಗುವ. ಎಸ್, 177. ಮಹಾದಯ ಮಾಯಾ ಪ್ರಭು ಭಕ್ತ ವತ್ಸಲ ಚಂದನ ಪರಿ ಭಕ್ತ ಶ್ರಮ ಕರಿಲ ಸಫಲ. ಮಹಾದಯ ಮಾಯಾ ಪ್ರಭು ಭಕ್ತ ವತ್ಸಲ ಚಂದನ ಪರಿ ಭಕ್ತ ಶ್ರಮ ಕರಿಲ ಸಫಲ. ಮಹಾದಯ ಮಾಯಾ ಪ್ರಭು ಭಕ್ತ ವತ್ಸಲ ಚಂದನ ಪರಿ ಭಕ್ತ ಶ್ರಮ ಕರಿಲ ಸಫಲ. ಅನುವಾದ: ಭಗವಂತನು ದಯಾಸಾಗರ, ತನ್ನ ಭಕ್ತರಲ್ಲಿ ವಿಶೇಷ ವಾತ್ಸಲ್ಯ ಉಳ್ಳವನು. ಆದ್ದರಿಂದ ಗೋಪಿನಾಥನ ಮೈಗೆ ಶ್ರೀಗಂಧ ಲೇಪಿಸಲಾದಾಗ ಮಾಧವನ್ಪುರಿ ಅವರ ಶ್ರಮವು ಸಾರ್ಥಕವಾಯಿತು. ನಾವು ಈಗ ತುಂಬಾ ಶ್ರಮ ಮಾಡ್ತಾ ಇದ್ದೇವೆ. ನಾವು ಬೆಳಿಗ್ಗೆ ಹೋಗಿ ದುಡಿದು ಬರ್ತಾ ಇದ್ದೇವೆ. ಆಕ್ಚುಲಿ ನಾವು ಮಾಡುವಂತ ಕೆಲಸ, ನಮ್ಮ ಶ್ರಮ, ಅದಕ್ಕೆ ಶ್ರಮ ಉಂಟು, ಅದು ಸಾರ್ಥಕವಾಗ್ತದ? ಎಸ್, ಯಾರು ಹೇಳ್ತೀರಿ? ಎಸ್, ನಾವು ಈಗ ಕೆಲಸ ಮಾಡ್ತೇವೆ, ಇದು ಅಲ್ಲಿ ತುಂಬಾ ಶ್ರಮ ಉಂಟು, ಅದು ಸಾರ್ಥಕವಾಗ್ತದ? ಎಸ್, ದಯವಿಟ್ಟು ಎಸ್. ಹರೇ ಕೃಷ್ಣ ಹೇಳಿ. ರಾಘವ್: ಇಲ್ಲ ಪ್ರಭು, ಇಲ್ಲ. ಓಕೆ, ಬೇರೆಯವ್ರು ಯಾರಾದ್ರು ಹೌದು ಅಂತ ಹೇಳುವವರಿದ್ದೀರಾ? ಬೇರೆ ಎಂತಾದ್ರು ಎಕ್ಸ್ಪ್ಲೇಷನ್ ಕೊಡುವವರಿದ್ದೀರಾ? ಎಸ್, ಹರೇ ಕೃಷ್ಣ. ಹೇಳ್ಬಹುದು, ತಪ್ಪಾದ್ರೂ ಕೂಡ ಚಿಂತೆ ಇಲ್ಲ. ಓಕೆ, ಎಸ್, ಯಾರು ಹೇಳಲಿಕ್ಕೆ ರೆಡಿ ಇಲ್ಲ? ಓಕೆ, ನಾನೇ ಹೇಳ್ತೇನೆ. ಎಸ್, ನೋಡಿ ಎಂತ ಅಂದ್ರೆ, ಸಫಲ ಆಗ್ತದೆ ನಮ್ಮ ಶ್ರಮ. ಈಗ ಇದಕ್ಕೆ ಉದಾಹರಣೆ ಭಕ್ತಿ ವಿನೋದ್ ಠಾಕೂರ್ ಮಹಾರಾಜ್. ಹಿ ವಾಸ್ ಅ ಮೆಜಿಸ್ಟ್ರೇಟ್. ಅವರ ಕೆಲಸವನ್ನು 4 ಗಂಟೆ ಅಂತೆ, ಕೆಲಸದ 3 ಗಂಟೆ, ಎಲ್ಲ ಫಾಸ್ಟ್ ಮಾಡ್ತಾ ಇದ್ರು. ಮತ್ತೆ ಎಷ್ಟು ಅಂತ ಹೇಳುವಂಥದ್ದು, ಈಸ್ ನೋನ್ ಆಸ್ 7th ಗೋಸ್ವಾಮಿ. ಯಾಕೆಂದ್ರೆ ನರೋತ್ತಮ ದಾಸ್ ಠಾಕೂರ್ ಆದಮೇಲೆ ಆಲ್ಮೋಸ್ಟ್ 100 ವರ್ಷ ಎಲ್ಲ ಡಿಸಪಿಯರ್ ಆಗಿತ್ತಂತೆ. ವಾಪಸ್ ಇನ್ವೈಟ್ ಮಾಡಿದವರೇ. ಹಾಗಾಗಿ ತುಂಬಾ ಭಜನ್ಸ್, ತುಂಬಾ ಬುಕ್ಸ್, ಎಲ್ಲ ಜಾಗವನ್ನು ರೀಇನ್ವೈಟ್ ಮಾಡಿ. ಯಾಕೆಂದ್ರೆ ಮಾಯಾಪುರ ಆಗ ಫುಲ್ ಈ ಗ್ಯಾಂಜಸ್ ಇಂದ ಎಂತ ಹೇಳುವ ಪ್ರಳಯದಿಂದ ಗ್ಯಾಂಜಸ್ ನೀರು ಕೊಚ್ಚಿ ಎಲ್ಲವನ್ನು ಇದು ಮಾಡಿದ್ರು, ಯಾವುದಿರ್ಲಿಲ್ಲ ಅಂತೆ, ವಾಪಸ್ ಅವ್ರು ಮಾಡಿದ್ರು. ಹಾಗಾಗಿ ಈಗ ಅವರ ಶ್ರಮ ಅದು ಸಾರ್ಥಕ. ಯಾಕೆಂದ್ರೆ ಟೋಟಲಿ ಕೃಷ್ಣ ಪ್ರಜ್ಞೆ. ಹಾಗಾಗಿ ನಾವು ಮಾಡುವಂತ ಶ್ರಮ ಸಾರ್ಥಕವಾಗುವುದಿಲ್ಲಲ್ಲ, ಆಗ್ತದೆ, ಆದ್ರೆ ಟೋಟಲ್ ನಾವು ಕೃಷ್ಣ ಪ್ರಜ್ಞೆಯಲ್ಲಿ ಇರ್ಬೇಕು. ಟೋಟಲಿ ಕೃಷ್ಣ ಪ್ರಜ್ಞೆ. ರಾತ್ರಿ ಬಂದು ಬರೀತಾ ಇದ್ರು, ಎಷ್ಟು ಕೆಲಸ ಮಾಡ್ತಾ ಇದ್ರು, ಓದ್ತಾ ಇದ್ರು, ಬರೀತಾ ಇದ್ರು, ಪ್ರೀಚಿಂಗ್ ಮಾಡ್ತಾ ಇದ್ರು. ಹಾಗೆ ಇಲ್ಲಿ ಅಂತ ಅಂದ್ರೆ ಹೇಳುವಂಥದ್ದು, ಭಗವಂತನು ದಯಾಸಾಗರ. ನಾಮೇರೆ ರುಚಿ ಜೀವೇರೆ ದೊಯ. ಈಗ ಭಗವಂತ ಯಾಕೆ ಇಲ್ಲಿ ಬರುವ, ಚೈತನ್ಯ ಮಹಾಪ್ರಭು ಯಾಕೆ ಬಂದದ್ದು? ಯಾಕೆಂದ್ರೆ ನಮ್ಮ ಮೇಲೆ ದಯೆ. ಯಾಕೆ ಶುದ್ಧ ಭಕ್ತರನ್ನು ಕರೆಸಿದ್ದು ಲೈನಲ್ಲಿ? ಚೈತನ್ಯ ಮಹಾಪ್ರಭು, ಶ್ರೀನಿವಾಸ ಆಚಾರ್ಯ, ರಾಮಚಂದ್ರ, ನರೋತ್ತಮ ದಾಸ್ ಠಾಕೂರ್, ಶ್ರೀಧರ್ ಸ್ವಾಮಿ, ಮತ್ತೆ ವಿಶ್ವನಾಥ ಚಕ್ರವರ್ತಿ ಠಾಕೂರ್, ಬಲದೇವ್ ವಿದ್ಯಾಭೂಷಣ್, ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್, ಭಕ್ತಿ ವಿನೋದ್ ಠಾಕೂರ್, ಗೌರ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಶ್ರೀಲ ಪ್ರಭುಪಾದ್,
ಈ ಎಲ್ಲ ಆಚಾರ್ಯರನ್ನು ಭಗವಂತ ಕಳಿಸಿದಾನೆ. ಯಾಕೆ? ನಮ್ಮ ಮೇಲೆ ದಯೆ. ಫಸ್ಟ್ಗೆ ಅವ ಬರುವಂಥದ್ದು, ಮತ್ತೆ ಅವನ ಅಸೋಸಿಯೇಟ್ ಅನ್ನು ಕಳಿಸುವಂಥದ್ದು. ಯಾಕೆ? ನಮ್ಮ ಮೇಲೆ ದಯೆ. ಈಗ ಶುದ್ಧ ಭಕ್ತರು ಪರ್ಫೆಕ್ಟ್, ಅವರಿಗೆ ಇಲ್ಲಿ ಬರ್ಬೇಕಂತ ಏನಿಲ್ಲ. ಆದ್ರೆ ಬರುವಂಥದ್ದು ಯಾಕೆ? ಜೀವಿಗಳ ಮೇಲೆ ದಯೆ. ಭಗವಂತನು ದಯಾಸಾಗರ, ತನ್ನ ಭಕ್ತರಲ್ಲಿ ವಿಶೇಷ ವಾತ್ಸಲ್ಯ ಉಳ್ಳವನು. ಯಾರಲ್ಲಿ? ಭಕ್ತರಲ್ಲಿ. ಹಾಗಾಗಿ ಭಕ್ತರನ್ನು ಕಳಿಸ್ತಾನೆ, ಮತ್ತೆ ಭಕ್ತರ ಸೇವೆಗೆ ಟೋಟಲಿ ಪ್ಲೀಸ್ ಆಗ್ತಾನೆ. ಹೇಗೆ ಅಂದ್ರೆ, ಭಕ್ತರು ಭಗವಂತನನ್ನು ಫೋರ್ಸ್ ಮಾಡ್ತಾರೆ ಇಲ್ಲಿಗೆ ಬರ್ಲಿಕ್ಕೆ, ಫೋರ್ಸ್ ಮಾಡ್ತಾರೆ. ಯಾಕೆಂದ್ರೆ ಅವರ ಅನನ್ಯ ಭಕ್ತಿಯಿಂದ. ಹಾಗೆ ಭಕ್ತರ ಮೇಲೆ ಅವನಿಗೆ ವಿಶೇಷ ವಾತ್ಸಲ್ಯ ಉಂಟು. ಭಕ್ತರ ಭಕ್ತಿಗೋಸ್ಕರ ಅವನ ಹಾರ್ಟ್ ಮೆಲ್ಟ್ ಆಗ್ತದೆ, ಮೆಲ್ಟ್ ಆಗ್ತದೆ. ಅವ ಇಮಿಡಿಯೇಟ್ ಅಲ್ಲಿಗೆ ಪತನ ಆಗ್ತಾನೆ. ಅಂದ್ರೆ ಭಕ್ತರ ಅನನ್ಯ ಭಕ್ತಿ ನೋಡಿ, ಅವ ಮರೆತು ಬಿಡ್ತಾನೆ, ಎಸ್ ನಾನ್ ದೇವರ ಅನ್ನುವ ಭಗವಂತ. ಹಾಗಾಗಿ ಈ ಅಂತ ಶುದ್ಧ ಭಕ್ತರನ್ನು ನಾವು ಯಾವಾಗ ಅನುಸರಿಸುತ್ತೇವೆ, ಆಗ ನಮ್ಗೆ ಕೂಡ ನಾವು ಕೂಡ ಸಕ್ಸಸ್ಫುಲ್ ಆಗ್ತೇವೆ. ಸಕ್ಸಸ್ ಬರುವಂಥದ್ದು ಅನುಕರಣೆಯಿಂದ ಅಲ್ಲ, ಅನುಸರಣೆಯಿಂದ. ಶುದ್ಧ ಭಕ್ತರು ನಾವು ಅನುಸರಣೆ ಮಾಡ್ಬೇಕಂತ. ಹಾಗೆ ಭಗವಂತ ಭಕ್ತರಲ್ಲಿ ವಿಶೇಷ ವಾತ್ಸಲ್ಯ ಉಳ್ಳವನು. ಆದ ಗೋಪಿನಾಥನ ಮೈಗೆ ಶ್ರೀಗಂಧ ಲೇಪಿಸಿದಾಗ ಮಾಧವಪುರಿ ಅವರ ಶ್ರಮವು ಸಾರ್ಥಕವಾಯಿತು. ಹಾಗಾಗಿ ನೋಡಿ, ರೂಪ ಇರುವಂಥದ್ದು ಸಕ್ಸಸ್ ಆಫ್ ಲೈಫ್. ನಮ್ಮ ಜೀವನದ ಸಾರ್ಥಕತೆ ಯಾವಾಗ? ಯು ಹ್ಯಾವ್ ಟು ಮೇಕ್ ಕೃಷ್ಣ ಒನ್ ಸ್ಮೈಲ್. ಕೃಷ್ಣ ಹೀಗೆ ಸ್ಮೈಲ್ ಮಾಡ್ಬೇಕಂದ್ರೆ, ಕೃಷ್ಣ ಸ್ಮೈಲ್ ಮಾಡ್ಬೇಕಿದ್ರೆ ನಾವು ಅಂತ ಭಕ್ತಿ ಮಾಡ್ಬೇಕು, ಅಂತ ಸೇವೆ ಮಾಡ್ಬೇಕು. ಸುಲಭದಲ್ಲಿ ಕೃಷ್ಣ ಸ್ಮೈಲ್ ಮಾಡೋದಿಲ್ಲ. ಕೃಷ್ಣ ಸುಲಭದಲ್ಲಿ ಮಾಡ್ತಾನೆ ಸ್ಮೈಲ್? ಇಲ್ಲ. ಕೃಷ್ಣ ಸ್ಮೈಲ್ ಮಾಡ್ಬೇಕಿದ್ರೆ ನಾವು ಅಂತ ಅನನ್ಯ ಭಕ್ತಿ ಮಾಡಿದ್ರೆ ಮಾಡ್ತಾನೆ. ಎಸ್. ಶ್ಲೋಕ 178. ಭೂರಿರಾ ಪ್ರೇಮ ಪ್ರಕಾಶತ ಕರಹ ವಿಚರ, ಅಲೌಕಿಕ ಪ್ರೇಮ ಚಿತ್ತೆ ಲಾಗೆ ಚಮತ್ಕಾರ. ಭೂರಿರಾ ಪ್ರೇಮ ಪರಾಕಾಷ್ಠ ಕರಹ ವಿಚಾರ, ಅಲೌಕಿಕ ಪ್ರೇಮ ಚಿತ್ತೆ ಲಾಗೆ ಚಮತ್ಕಾರ. ಭೂರಿರಾ ಪ್ರೇಮ ಪರಾಕಾಷ್ಠ ಕರಹ ವಿಚಾರ, ಅಲೌಕಿಕ ಪ್ರೇಮ ಚಿತ್ತೆ ಲಾಗೆ ಚಮತ್ಕಾರ. ಅನುವಾದ ಮತ್ತು ಭಾವಾರ್ಥ ಬೈ ಡಿವೈನ್ ಗ್ರೇಸ್ ಅಭಯ ಚರಣಾನಂದ ಭಕ್ತಿವೇದಾಂತ ಸ್ವಾಮಿ ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀ ಮಾಧವೇಂದ್ರ ಪುರಿಯವರ ತೀವ್ರ ದೈವ ಪ್ರೇಮದ ಆಳದ ಬಗೆಗೆ ನಿರ್ಣಯ ನೀಡಬೇಕೆಂದು ನಿತ್ಯಾನಂದ ಪ್ರಭುಗಳಿಗೆ ಆಜ್ಞಾಪಿಸುತ್ತಾ ಶ್ರೀ ಚೇತನ ಮಹಾಪ್ರಭುಗಳು ನುಡಿದರು. ಪೂರಿಯವರ ಎಲ್ಲ ಚಟುವಟಿಕೆಗಳು ಅಸಾಮಾನ್ಯವಾದವುಗಳೇ ಆಗಿವೆ. ದಿಟ್ಟದಲ್ಲಿ ಅವರ ಕಾರ್ಯಗಳನ್ನು ಕುರಿತು ಕೇಳಿದರೆ ವಿಸ್ಮಯ ಪಡುವಂತಾಗುತ್ತದೆ. ವಿಸ್ಮಯ ಪಡುವುದಂದ್ರೆ ಸ್ಟ್ರಕ್ ವಿತ್ ವಾಂಡರ್. ಕೆಲವೊಮ್ಮೆ ನಾವು ಆಗ್ತೀವಲ್ಲ ಈ ರೀತಿ ಅಂತೆ, ಅಲ್ಲಿಯೇ ನಾವು ಅಲ್ಲಿಗೆ ಬೆರಗಾಗುವಂಥದ್ದು. ಹಾಗೆ ಚೇತನ ಅಂತ ಹೇಳ್ತಾರೆ, ಮಾಧವೇಂದ್ರ ಪುರಿಯ ಕಾರ್ಯಗಳನ್ನು ಕುರಿತು ಕೇಳಿದರೆ ವಿಸ್ಮಯ ಪಡುವಂತಾಗುತ್ತದೆ. ನೋಡಿ, ಮಾಧವೇಂದ್ರ ಪುರಿ ಮಹಾಭಾವ ಸ್ಟೇಜಲ್ಲಿ ಇರುವವರು. ಇಲ್ಲಿ ಅಂತ ಹೇಳ್ತಿದ್ದಾರೆ, ಮಾಧವೇಂದ್ರ ಪುರಿ ಅವರ ತೀವ್ರ ದೈವ ಪ್ರೇಮದ ಆಳದ ಬಗ್ಗೆ ನಿರ್ಣಯ ನೀಡಬೇಕು ನಿತ್ಯಾನಂದ ಪ್ರಭುಗಳೇ ಆಜ್ಞಾಪಿಸುತ್ತಾರೆ. ತುಂಬಾ ಡೀಪ್ ಹೋಗಿದ್ದಾರೆ.
ನಾವೀಗ ಹೇಗಂದ್ರೆ ನಾವೀಗ ಭಕ್ತಿಗೆ ನಾವು ಜಸ್ಟ್ ಆ ಲೈನ್ಗೆ ಕಾಲಿಟ್ಟದಷ್ಟೇ. ಅವರೆಂತ ಮಾಡಿದ್ದಾರೆ ಅಂದ್ರೆ, ಈಗ ಸಪೋಸ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ 4 ಅಡಿ ಇರ್ತದೆ, ಮತ್ತೆ 5 ಅಡಿ ಇರ್ತದೆ, 6 ಅಡಿ, 7 ಅಡಿ, 8 ಅಡಿ, 9 ಅಡಿ, 10 ಅಡಿ, 12, 14, 16, ಮತ್ತೆ 20, 24, ಈ ರೀತಿ 30, 24 ಆದ್ಮೇಲೆ 28, 32 ಈ ರೀತಿ ಇರ್ತದೆ ಅಡಿ. ಈಗ ನಮಗೆ ಫಸ್ಟ್ ಆಫ್ ಆಲ್ ಸ್ವಿಮ್ಮಿಂಗ್ ಗೊತ್ತಿಲ್ಲ ಅಂದ್ರೆ, ನಾವೀಗ ಬಿಗಿನರ್ಸ್ ಇನ್ ಕೃಷ್ಣ ಕಾನ್ಷಿಯಸ್ನೆಸ್. ನಾವೆಂತ ಮಾಡಿದ್ದೇವೆ, ಈ ಫಸ್ಟ್ ಇದು ಸ್ಟಾರ್ಟಿಂಗ್ 2 ಅಡಿ ಅಲ್ಲಿ ನಾವು ಜಸ್ಟ್ ಕಾಲನೀಗೆ ಜಸ್ಟ್ ಟಚ್ ಮಾಡಿದ್ದೇವೆ, ಇಟ್ಟಿದ್ದೇವೆ ಅಷ್ಟೇ. ಇದು ನಮ್ಮ ಭಕ್ತಿ. ಈಗ ಮಾಧವೇಂದ್ರ ಪುರಿ ಆ 32 ಫೀಟ್ ಅಲ್ಲಿ ಡೀಪ್ ಆಗಿ ಒಳಗೆ ಹೋಗಿದ್ದಾರೆ. ಡೀಪ್ ಒಳಗೆ ಹೋಗಿ ಎಂತಂದ್ರೆ, ನಾವು 2 ರೀತಿ ಉಂಟು. ಒಂದು ಮೇಲೆ ಬರ್ಲಿಕ್ಕೆ ಹೀಗೆ ಮಾಡಿದ್ರೆ ನಾವು ಮೇಲೆ ಬರ್ತೇವೆ, ಹೀಗೆ ಮಾಡಿದ್ರೆ ಕೆಳಗೆ ಹೋಗುವಂಥದ್ದು. ಸ್ವಿಮ್ಮಿಂಗ್ ಅಲ್ಲಿ ಡೈವ್ ಮಾಡಿದ ಮೇಲೆ ಅಂದ್ರೆ 16 ಫೀಟ್ ಮತ್ತೆ 32 ಫೀಟ್ ಉಂಟು, ಡೈವ್ ಮಾಡ್ಲಿಕ್ಕೆ ಆಗ್ತದೆ. ನಾನು ಮಾಡ್ತಾ ಇದ್ದೆ ಸ್ವಿಮ್ಮಿಂಗ್ ಅಲ್ಲಿ. ಹಾಗೆ ಅಲ್ಲಿ ನಾವು ಸೀದಾ ಒಳಗೆ ಹೋಗುವಂಥದ್ದು, ಕೆಳಗೆ ತನಕ ಹೋಗುವಂಥದ್ದು, ಮತ್ತೆ ಹೀಗೆ ಮಾಡಿ ಮೇಲೆ ಬರುವಂಥದ್ದು, ಮತ್ತೆ ಒಳಗೆ ಹೋಗ್ಲಿಕ್ಕೆ ವಾಪಸ್ ಮಾಡ್ಬೋದು ಆ ರೀತಿ. ಹಾಗೆ ಈಗ ಮಾಧವೇಂದ್ರ ಪುರಿ ಡೀಪ್ ಡೈವ್ ಮಾಡಿದ್ದಾರೆ, 32 ಫೀಟ್ ಒಳಗೆ ಹೋಗಿದ್ದಾರೆ ಭಕ್ತಿಯಲ್ಲಿ. ನಾವು ಎಲ್ಲಿದ್ದೇವೆ, ನಾವು 2 ಫೀಟ್ ಹತ್ರ ಜಸ್ಟ್ ಕಾಲಿಟ್ಟಿದ್ದೇವೆ ಅಷ್ಟೇ. ನಮ್ಮ ಭಕ್ತಿ ಅಂತ ಅವರ ಭಕ್ತಿ ಅಂತ ಅಜಗಜಾಂತರ ವ್ಯತ್ಯಾಸ ಉಂಟು. ಆಕ್ಚುಲಿ ನಾವು ಭಕ್ತಿ ಸ್ಟಾರ್ಟೇ ಮಾಡಲಿಲ್ಲ, ಹಾಗಾಗಿ ನಮ್ಗೆ ಈ ದೈವ ಪ್ರೇಮದ ಆಳದ ಬಗ್ಗೆ ನಮ್ಗೆ ಹೇಗೆ ಅರ್ಥ ಆಗ್ಬಹುದು. ಹಾಗೆ ಚೈತನ್ಯ ಯಾರಿಗೆ ಹೇಳುವಂತದ್ದು, ಯಾರು ದೈವ ಪ್ರೇಮದ ಆಳದಲ್ಲಿ ಇದ್ದಾನೆ ಅವ್ರಿಗೆ ಹೇಳ್ತಾ ಇದೆ. ಯಾರಿಗೆ? ನಿತ್ಯಾನಂದ ಪ್ರಭುಗೆ. ಅವ್ರು ಕೂಡ ಡೀಪ್ ಆಗಿ ಒಳಗೆ ಹೋಗಿದ್ದಾರೆ. ಹಾಗಾಗಿ ನಿರ್ಣಯ ನೀನು ನೀಡು ಅಂತ ಹೇಳ್ತಾ ಇದ್ದಾರೆ. ಯಾರಿಗೆ? ನಿತ್ಯಾನಂದ ಪ್ರಭುಗೆ ಆಜ್ಞಾಪಿಸುತ್ತಾ. ತುಂಬಾ ಡೀಪ್ ಹೋಗಿದ್ದಾರೆ, ಇದ್ರ ಬಗ್ಗೆ ನೀನು ನಿರ್ಣಯ ನೀಡು. ಮತ್ತೆ ಅಂತ ಹೇಳ್ತಿದ್ದಾರೆ, ಪೂರಿಯವರ ಎಲ್ಲಾ ಚಟುವಟಿಕೆಗಳು ಸಾಮಾನ್ಯ ಅಲ್ಲ ಅಂತೆ. ಸಾಮಾನ್ಯ ಅಲ್ಲ. ಈಗ ಪ್ರಭುಪಾದ್ ನೀವು ಎಣಿಸಿ, ನಿಮ್ಮ ಮನೆಯಲ್ಲಿ ಎಲ್ಲ 70 ವರ್ಷದವರೆಲ್ಲ ಇದ್ದಾರೆ, ಯಾವ ರೀತಿ ಇರ್ತಾರೆ ನಿಮ್ಮ ಮನೆಯಲ್ಲಿ 70 ವರ್ಷದವರು? ಆರಾಮ್ಸೆ ರಿಲ್ಯಾಕ್ಸ್ ಮಾಡ್ತಾ, 3 ಹೊತ್ತು ತಿಂತ, ಟಿವಿ ನೋಡ್ತಾ, ಪೇಪರ್ ಓದ್ತಾ ಕಾಲ ಕಳೀತಾರೆ. ಪ್ರಭುಪಾದ್ ಎಂತ ಮಾಡಿದ್ರು 70 ವರ್ಷದಲ್ಲಿ? ಇಂಪಾಸಿಬಲ್ ಟಾರ್ಗೆಟ್, ನಿಮ್ಗೆ ಊಹಿಸ್ಲಿಕ್ಕೆ ಸಾಧ್ಯ ಇಲ್ಲ. ಫಸ್ಟ್ ಆಫ್ ಆಲ್ ಕಾರ್ಗೋ ಶಿಪ್ ಅಲ್ಲಿ ನಮ್ಗೆ ಹೋಗ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಕಾರ್ಗೋ ಶಿಪ್ ಅಲ್ಲಿ 2 ಬಾರಿ ಹೃದಯಾಘಾತವಾಯಿತು. ಮತ್ತೆ ಹೋಗ್ತಾರೆ ಅಮೆರಿಕಕ್ಕೆ. ಹೋಗುವಾಗ ಇರ್ಲಿಕ್ಕೆ ಜಾಗ ಇಲ್ಲ. ಮತ್ತೆ ಅಲ್ಲಿ ಸಿವಿಯರ್ ಕೋಲ್ಡ್, ಆ ವೆದರ್ಗೆ ಅವರಿಗೆ ಇದ್ದು ಗೊತ್ತಿಲ್ಲ. ಮತ್ತೆ ಟೈಪ್ ರೈಟರ್ ಕಳ್ಳತನ ಆಗ್ತದೆ, ಪುಸ್ತಕ ಕಳ್ಳತನ ಆಗ್ತದೆ. ಮತ್ತೆ ಒಂದು ಮನೆಯಲ್ಲಿ ಇದ್ದಾರೆ, ಆ ಮನೆಯಲ್ಲಿ ಅವರು ಆ ಫ್ರಿಜ್ ಅಲ್ಲೇ ಎಂತ ನಾನ್ ವೆಜ್ ಕೂಡ ಇತ್ತು. ನೀವೆಣಿಸಿ ಯಾವ ಕಷ್ಟಪಟ್ಟಿದ್ದಾರೆ. ಹಾಗಾಗಿ ಇದು ಸಾಮಾನ್ಯವಾದಲ್ಲ. ನಮಗೆಲ್ಲ ಇದನ್ನು ಮಾಡ್ಲಿಕ್ಕೆ, ಎಸ್ ನಾನು ಕೂಡ ಪ್ರಭುಪಾದ ಆಗ್ತೀನಿ, ನನಗೆ ಈಗ 70 ವರ್ಷ ಆಯ್ತು, ನಾನು ಮಾಡ್ತೇನೆ ಪ್ರಭುಪಾದ ಮಾಡಿದ್ದಾನೆ ಸರ್. ಅದು ಅಸಾಮಾನ್ಯ ಆಕ್ಟಿವಿಟೀಸ್, ಸಾಮಾನ್ಯ ಆಕ್ಟಿವಿಟೀಸ್ ಅಲ್ಲ. ಶುದ್ಧ ಭಕ್ತರು ಮಾಡುವಂತದ್ದು ಸಾಮಾನ್ಯ ಆಕ್ಟಿವಿಟಿ. ಯಾಕೆಂದ್ರೆ ಭಗವಂತ ಶುದ್ಧ ಭಕ್ತರನ್ನು ಎಂಪವರ್ ಮಾಡಿದ್ದಾನೆ. ಹೇಗೆ ಅಂದ್ರೆ, ಕೃಷ್ಣ ಎಂಪವರ್ಸ್ ಈಸ್ ಪ್ಯೂರ್ ಡಿವೋಟೀಸ್. ಅವನ ಶುದ್ಧ ಭಕ್ತರನ್ನು
ಅವನಿಗಿಂತ ಜಾಸ್ತಿ ಶಕ್ತಿ ಕೊಡ್ತಾನೆ, ಅವ ಜಾಸ್ತಿ ಕೊಡ್ತಾನೆ. ಹಾಗೆ ಇಲ್ಲಿ ಹೇಳುವಂತದ್ದು ಪುರಿಯವರ ಎಲ್ಲಾ ಚಟುವಟಿಕೆ ಅಸಾಮಾನ್ಯವಾದವಳು, ದಿಟ್ಟದಲ್ಲಿ ಅವರ ಕಾರ್ಯ ಕುರಿತು ಕೇಳಿದರೆ ವಿಸ್ಮಯ ಪಡುವಂತಾಗುತ್ತದೆ. ಅಂದ್ರೆ ಸ್ಟ್ರಕ್ ವಿತ್ ವಂಡರ್ ಅಂತೆ, ಸ್ಟ್ರಕ್ ವಿತ್ ವಂಡರ್. ಅಯ್ಯೋ, ಈ ರೀತಿ ಕೂಡ ಆಗಿಲ್ಲ. ಎಸಿಗೆ ಭಾವಾರ್ಥ ನೋಡುವ. ಜೀವಿಯು ಆಧ್ಯಾತ್ಮಿಕ ಕೃಷ್ಣ ವಿರಹಕ್ಕೆ ವಶನಾದಾಗ ಬದುಕಿನಲ್ಲಿ ಮಹತ್ವದ ಜಯ ಗಳಿಸಿದಂತೆ. ನೋಡಿ, ಜಯ ಅಂದ್ರೆ ಆಧ್ಯಾತ್ಮಿಕ ಕೃಷ್ಣ ವಿರಹ, ಸ್ಪಿರಿಚುವಲ್ ಸಪರೇಷನ್ ಫ್ರಮ್ ಕೃಷ್ಣ. ಇದು ಜಯ. ನಾವೆಂತ ಎಣಿಸಿದ್ದೇವೆ, ಎಸ್ ನಾನು ಒಳ್ಳೆ ಕಲ್ತಿದ್ದೇನೆ, ಒಳ್ಳೆ ಉದ್ಯೋಗದಲ್ಲಿದ್ದೇನೆ, ಈಗ ಎಲ್ಲ ನನ್ನ ಮಕ್ಕಳದೆಲ್ಲ ರೆಸ್ಪಾನ್ಸಿಬಿಲಿಟಿ ಆಯ್ತು, ಎಸ್ ನನಗೆ ಈಗ ಸಕ್ಸಸ್. ಸರಿ, ಇದು ಸಕ್ಸಸ್ ಅಲ್ಲ. ಸಕ್ಸಸ್ ಅಂದ್ರೆ ಯಾವಾಗ ಜೀವಿಯು ಆಧ್ಯಾತ್ಮಿಕ ಕೃಷ್ಣ ವಿರಹಕ್ಕೆ ವಶನಾದಾಗ ಬದುಕಿನಲ್ಲಿ ಮಹತ್ವದ ಜಯ ಗಳಿಸಿದಂತೆ. ಈ ಲೆವೆಲ್ಗೆ ಹೋಗ್ಬೇಕಂತೆ ಮಾಧವನಪುರಿ ಈ ಲೆವೆಲ್ ಇದ್ರು. ಒಂದೊಂದು ಕ್ಷಣ ಕೂಡ ಒಂದೊಂದು ಯುಗದಾಗಿರ್ತದೆ. ಲೌಕಿಕ ವಿಷಯಗಳ ವ್ಯಕ್ತಿಯು ನಿರಾಸಕ್ತನಾದಾಗ ಲೌಕಿಕ ವಿಷಯಗಳ ಆಕರ್ಷಣೆಯ ಇನ್ನೊಂದು ಮುಖವನ್ನು ಆತ ಅನುಭವಕ್ಕೆ ತಂದುಕೊಂಡಿರುತ್ತಾನೆ. ಅಂದ್ರೆ ನಮ್ಗೆ ಲೌಕಿಕ ವಿಷಯದ ಆಕರ್ಷಣೆ ಎಂತಾಗಬೇಕು? ಲೌಕಿಕ ವಿಷಯಗಳಲ್ಲಿ ವ್ಯಕ್ತಿಯು ನಿರಾಸಕ್ತ, ಡಿಸ್ಇಂಟ್ರೆಸ್ಟೆಡ್ ಇನ್ ಮೆಟೀರಿಯಲ್ ಥಿಂಗ್ಸ್. ಭೌತಿಕ ವಿಷಯದಲ್ಲಿ ನಮ್ಗೆ ಡಿಸ್ಇಂಟ್ರೆಸ್ಟ್ ಬರ್ಬೇಕಂತೆ. ಎಸ್, ಆಗ ಬಂದ್ರೆ ಎಸ್ ಎಂತ ಅರ್ಥ? ಅವ ಈಗ ಭಕ್ತಿಯಲ್ಲಿ ಸ್ಟಾರ್ಟ್ ಆಗಿದ್ದಾನೆ. ನಮಗೆ ಲೌಕಿಕ ವಿಷಯದಲ್ಲಿ ಹೇಗೆ ಅಂದ್ರೆ ಪ್ರಭುಪಾದ ಇರುವಂತದ್ದು, ಕೃಷ್ಣ ಕಾನ್ಶಿಯಸ್ನೆಸ್ ಅಂಡ್ ಸೆನ್ಸ್ ಗ್ರಾಟಿಫಿಕೇಶನ್ ವಿಲ್ ನಾಟ್ ಗೋ ಇಲ್ ಟುಗೆದರ್. ಇದರ ಅರ್ಥ ಎಂತ? ಕೃಷ್ಣ ಪ್ರಜ್ಞೆ ಮತ್ತೆ ಇಂದ್ರಿಯ ಸುಖ ಒಟ್ಟೊಟ್ಟಿಗೆ ಹೋಗುವುದಿಲ್ಲ ಅಂತೆ. ಈಗ ನೀವು ಒಂದು ಕಟ್ಟಿಗೆಯನ್ನು ಹೊತ್ತಿಸ್ತೀರಿ, ಮತ್ತೆ ಅದಕ್ಕೆ ನೀರು ಹಾಕ್ತೀರಿ, ಹೊತ್ತಿಸಿ ಏನು ಪ್ರಯೋಜನ? ಹಾಗಾಗಿ ಒಬ್ಬ ಭಕ್ತಿಯಲ್ಲಿ ಅಡ್ವಾನ್ಸ್ ಆಗಿದ್ದಾನೆ ಅಂದ್ರೆ ಅವನಿಗೆ ಲೌಕಿಕ ವಿಷಯಗಳಲ್ಲಿ ಅವ ನಿರಾಸಕ್ತನಾಗಬೇಕು. ಅವ when one becomes disinterested in material things, he is simply experiencing the other side of attraction of material things. ಇನ್ನೊಂದು ಮುಖವನ್ನು ಆತ ಅನುಭವಕ್ಕೆ ತಂದುಕೊಡಿರ್ತಾನೆ. ನೋಡಿ, ಹಾಗೆ ನಮ್ಗೆ ಇದು ಬರಬೇಕು. ಇರುತ್ತಾ ಒಂದು ಕಡೆ ಕೃಷ್ಣ ವಿರಹ ಅನುಭವಿಸುತ್ತಾ ಇನ್ನೊಂದು ಕಡೆ ತನ್ನ ಗುರಿ ಸಾಧನೆಗೆ ಪ್ರಭುವಿನಲ್ಲಿ ಸೇವೆಯಲ್ಲಿ ಮಗ್ನವಾಗಿರುವುದು ಕೃಷ್ಣ ಪ್ರೇಮಕ್ಕೆ ಅತ್ಯುತ್ತಮ ಉದಾಹರಣೆಯಾಗುತ್ತದೆ. ಕೃಷ್ಣ ವಿರಹವನ್ನು ಅನುಭವಿಸುವಂತದ್ದು ತುಂಬಾ ಟಾಪ್ ಮೋಸ್ಟ್. ಇದು ನಾವು ಜಸ್ಟ್ ಕೇಳ್ಬೇಕಷ್ಟೇ. ಎಸ್, ನಾನು ಕೂಡ ಕೃಷ್ಣ ವಿರಹದಲ್ಲಿ ಇದ್ದೇನೆ. ಪ್ರಭುಪಾದ ಹೇಳ್ತಾರೆ ಹೇಗೆ ಅಂದ್ರೆ, ಪ್ರಭುಪಾದ ಇಂಥವರು ಯಾರು ಕೃಷ್ಣ ವಿರಹದಲ್ಲಿ ಇಲ್ಲ, ನಾನು ಇದ್ದೇನೆ ಅಂತ ಹೇಳುವ ಸಹಜೀಯ ಅಂತೆ. ಸಹಜೀಯ ಅಂದ್ರೆ ಈಸ್ ಮೇಕಿಂಗ್ ಕೃಷ್ಣ ಚೀಪ್. ಈಸ್ ಮೇಕಿಂಗ್ ಕೃಷ್ಣ ಚೀಪ್. ಕೃಷ್ಣ ಚೀಪ್ ಅಲ್ಲ. ಕೃಷ್ಣ ವಿರಹ ಬರುವಂತದ್ದು ಯಾವಾಗ ನಾವು ಶ್ರದ್ಧಾ, ಸಾಧು ಸಂಘ, ಭಜನ ಕ್ರಿಯಾ, ಅನರ್ಥ ನಿವೃತ್ತಿ ಅಂದ್ರೆ ಬೇಡದೆಲ್ಲ. ಈಗ ತುಂಬಾ ಉಂಟು ನಮ್ಮೊಳಗೆ ಅನರ್ಥ ನಿವೃತ್ತಿ, ನಿಷ್ಠ, ರುಚಿ, ಆಸಕ್ತಿ, ಭಾವ, ಪ್ರೇಮ ಸ್ಟೇಜಲ್ಲಿ ಆಗುವಂಥದ್ದು ಕೃಷ್ಣ ವಿರಹ. ಈಗ ನಾವು ಯಾವ ಸ್ಟೇಜಲ್ಲಿ ಇದ್ದೇವೆ? ಅನರ್ಥ ನಿವೃತ್ತಿ ಹೋಗ್ಲಿ. ನಮ್ಮಲ್ಲಿ ಅಸೂಯೆ ಉಂಟು, ಹೊಟ್ಟೆ ಕಿಚ್ಚು ಉಂಟು, ನಮ್ಮಲ್ಲಿ ಕ್ರೋಧ ಉಂಟು, ಕಾಮ ಉಂಟು, ನಮ್ಮಲ್ಲಿ ಲೋಭ ಉಂಟು, ನಮ್ಮಲ್ಲಿ ಮತ್ಸರ ಉಂಟು, ಇದೆಲ್ಲ ಉಂಟು, ನಮ್ಮಲ್ಲಿ ತುಂಬಾ ಉಂಟು. ಹಾಗೆ ಇದೆಲ್ಲ ಇದ್ದು ಹೇಗೆ ಕೃಷ್ಣ ಪ್ರೇಮ ಬರ್ತದೆ? ಹೇಗೆ ಕೃಷ್ಣ ವಿರಹ ಆಗ್ತದೆ? ಅಂದ್ರೆ ಇದು ಕಾಂಟ್ರಾಡಿಕ್ಷನ್, ಮ್ಯಾಚ್ ಆಗುದಿಲ್ಲ ಒಂದಕ್ಕೊಂದು. ಇದೆಲ್ಲ ಹೋಗ್ಬೇಕಂತೆ. ಹೋದ ಮೇಲೆ ಭಗವಂತ ಮತ್ತೆ ಯಾವಾಗ ಇದೆಲ್ಲ ಹೊರಗೆ ಹೋದ ಮೇಲೆ ಮತ್ತೆ ಭಗವಂತ ಕೂತ್ಕೊಳ್ತಾನೆ. ಈಗ ಕೂತ್ಕೊಳ್ಳುವುದಿಲ್ಲ. ಈಗೆಂತಂದ್ರೆ ಭಗವಂತನ ಆಸನ ಸರಿ ಇಲ್ಲ. ಒಳಗೆ ನಮ್ಮ ಹೃದಯದಲ್ಲಿ ಭಗವಂತನಿಗೆ ಯಾವ ಆಸನ ಉಂಟು, ಆ ಆಸನದ ಸುತ್ತಮುತ್ತ ಇದೆಲ್ಲ ಉಂಟು. ಅಸೂಯೆ,
ಮತ್ಸರ, ಹೊಟ್ಟೆಕಿಚ್ಚು, ಕ್ರೋಧ, ಲೋಭ, ಮದ ಇದೆಲ್ಲ ಇರುವಾಗ ಹೇಗೆ ಕೂತ್ಕೊಳ್ತಾನೆ ಕೃಷ್ಣ? ಕೂತ್ಕೊಳ್ಳೋದು ಇದೆಲ್ಲ ಹೊರಗೆ ಹೋಗ್ಬೇಕಂತ ಮತ್ತೆ ಕೂತ್ಕೊಳ್ತಾನೆ. ಅವ ಕೂತ್ಕೊಂಡ ಮೇಲೆ ನಾವು ಮತ್ತೆ ಅಂತ ನಿಷ್ಠ ಸ್ಟೇಜ್ಗೆ ಬರ್ತೇವೆ, ಮತ್ತೆ ನಮಗೆ ರುಚಿ ಬರ್ತದೆ, ಮತ್ತೆ ಆಸಕ್ತಿ ಬರ್ತದೆ, ಮತ್ತೆ ಭಾವ ಬರ್ತದೆ, ಮತ್ತೆ ಕೃಷ್ಣ ಪ್ರೇಮ ಬರ್ತದೆ. ಹಾಗೆ ಅದು ಹೋಗದೆ ಆಗುವುದಿಲ್ಲ. ಹಾಗೆ ಇಲ್ಲಿ ಹೇಳುವಂಥದ್ದು, ಒಂದು ಕಡೆ ಕೃಷ್ಣ ವಿರಹ ಅನುಭವಿಸಿದ, ಇನ್ನೊಂದು ಕಡೆ ತನ್ನ ಗುರಿ ಸಾಧನೆಗೆ ಪ್ರಭುವಿನ ಸೇವೆಯಲ್ಲಿ ಮಗ್ನರಾಗಿರೋದು. ನೋಡಿ, ಸೇವೆ ಮಾಡ್ತಾ 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 ನಮಗೆ ಒಂದು ದಿವಸ ನಾವು ಈ ಸ್ಟೇಜ್ಗೆ ಬರಬಹುದು. ಕೃಷ್ಣ ಪ್ರೇಮಕ್ಕೆ ಅತ್ಯುತ್ತಮ ಉದಾಹರಣೆ ಆಗಿದೆ. ಶ್ರೀ ಮಾಧವೇಂದ್ರ ಪುರಿ ಅವರು ಪ್ರದರ್ಶಿಸಿದ ತೀವ್ರ ಕೃಷ್ಣ ಪ್ರೇಮವನ್ನು ಒತ್ತು ತೋರಿಸಲು ಶ್ರೀ ಚೈತನ್ಯ ಮಹಾಪ್ರಭುಗಳು ಬಯಸಿದರು. ಹಾಗಾಗಿ ಚೈತನ್ಯ ಮಹಾಪ್ರಭು ಒತ್ತು ಕೊಡ್ತಾ ಹೇಳ್ತಾ ಇದ್ದಾರೆ, ಇದು ತುಂಬಾ ಎಷ್ಟು ಅಂತ ಅಡ್ವಾನ್ಸ್ಡ್. ಮಾಧವೇಂದ್ರ ಪುರಿ ಯಾವ ಕೃಷ್ಣ ಪ್ರೇಮದಲ್ಲಿದ್ರು ಅದು ಮಾಮೂಲಿ ಅಲ್ಲ, ಅಡ್ವಾನ್ಸ್ ಸ್ಟೇಜ್. ಇದನ್ನು ಚೈತನ್ಯ ಮಹಾಪ್ರಭು ಒತ್ತು ಕೊಟ್ಟು ಹೇಳ್ತಾ ಇದ್ದಾರೆ. ಶ್ರೀ ಚೈತನ್ಯರ ಭಕ್ತರೆಲ್ಲರೂ ಮುಂದೆ ಶ್ರೀ ಮಾಧವೇಂದ್ರ ಪುರಿ ಅವರ ಮೇಲ್ಪಂಕ್ತಿಯಲ್ಲೇ ಮುನ್ನಡೆದರು. ಎಲ್ಲ ಅವರ ಚೈತನ್ಯ ಮಹಾಪ್ರಭು ಡಿಸೈಪಲ್ಸ್, ಎಲ್ಲರ ಫಾಲೋವರ್ಸ್, ಭಕ್ತರೆಲ್ಲ ಅವರೆಲ್ಲ ಮಾಧವೇಂದ್ರ ಯಾವ ದಾರಿಯಲ್ಲಿ ನಡೆದರೆ ಅದನ್ನು ಮುನ್ನಡೆದರಂತೆ. ವೈಯಕ್ತಿಕ ಹಿತಾಸಕ್ತಿಗಳನ್ನು ಹಿಂದಕ್ಕೆ ಪ್ರಭುವಿನ ಸೇವೆ ಮಾಡಿದರು. ವೈಯಕ್ತಿಕ ಹಿತಾಸಕ್ತಿಗಳನ್ನು ಹಿಂದಕ್ಕಿ ಪ್ರಭುವಿನ ಸೇವೆ ಮಾಡಿದರು. ಎಸ್, ವಿದೌಟ್ ಪರ್ಸನಲ್ ಕನ್ಸಿಡರೇಷನ್. ನೋಡಿ, ನಾವೀಗ ಮಾಡುವಂಥದ್ದು ವಿದೌಟ್ ಅಲ್ಲ, ವಿತ್ ಪರ್ಸನಲ್ ಕನ್ಸಿಡರೇಷನ್. ಹಾಗಾಗಿ ಭಕ್ತಿ ಯಾವಾಗಲೂ ನಮ್ಮ ಪರ್ಸನಲ್ ಕನ್ಸಿಡರೇಷನ್ ಇರಬಾರ್ದು. ಪರ್ಸನಲ್ ಕನ್ಸಿಡರೇಷನ್ ಇದ್ರೆ ಹೋಯ್ತು, ನಾವು ಗುಂಡಿಗೆ ಬಿದ್ದೇವೆ. ಹಾಗಾಗಿ ಚೈತನ್ಯ ಮಹಾಪ್ರಭುದ ಎಲ್ಲ ಅಸೋಸಿಯೇಟ್ಸ್ ಮಾಧವೇಂದ್ರ ಪುರಿಯ ಎಂತ ಹೇಳುವಂಥದ್ದು ಮೇಲ್ಪಂಕ್ತಿಯಲ್ಲಿ ಮುನ್ನಡೆದರಂತೆ. ಮತ್ತೆ ಅಂತ ಲಾಸ್ಟ್ ಹೇಳುವಂಥದ್ದು ವೈಯಕ್ತಿಕ ಹಿತಾಸಕ್ತಿಗಳನ್ನು ಹಿಂದಕ್ಕಿ ಪ್ರಭುವಿನ ಸೇವೆ ಮಾಡಿದರು. ಅಂದ್ರೆ ಪರ್ಸನಲ್ ಕನ್ಸಿಡರೇಷನ್ ಅದನ್ನು ಬಿಟ್ಟು. ಹಾಗೆ ನಾವು ಪರ್ಸನಲ್ ಕನ್ಸಿಡರೇಷನ್ ಇಡಬಾರ್ದು. ನಾವು ಎಂತಂದ್ರೆ ಭಗವಂತನಿಗೆ ಸೇವೆ ಮಾಡುವ ಉದ್ದೇಶ ಇರಬೇಕು. ನಮ್ದು ಪರ್ಸನಲ್ ಎಂಬಿಷನ್, ಪರ್ಸನಲ್ ಕನ್ಸಿಡರೇಷನ್ ಇದೆಲ್ಲ ಇರಬಾರ್ದು. ಎಸ್, ಹರೇ ಕೃಷ್ಣ. ಎಸ್, ಹರೇ ಕೃಷ್ಣ. ಯಾರು ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಕೃಷ್ಣ, ಹರೇ ಕೃಷ್ಣ, ಕೃಷ್ಣ ಕೃಷ್ಣ ಹರೇ ಹರೇ. ಎಸ್, ಇವತ್ತು ಕೂಡ ಜಾಸ್ತಿ ಶ್ಲೋಕ ಆಗ್ಲಿಲ್ಲ. 1 2 3 4 5. ಎಸ್, ಹರೇ ಕೃಷ್ಣ. ಯಾರಾದ್ರೂ ಪ್ರಶ್ನೆ ಉಂಟಾ? ಪ್ರಶ್ನೆ ಇದ್ದಲ್ಲಿ ಕೇಳಬಹುದು. ಎಸ್, ಓಕೆ. ಯಾವ್ದು ಪ್ರಶ್ನೆ ಇಲ್ಲ, ನಾನೊಂದು ಪ್ರಶ್ನೆ ಕೇಳ್ತೇನೆ. ಎಸ್, ಹೇಗೆ ಆಗ್ತಾ ಉಂಟು ಚೈತನ್ಯ ಚರಿತಾಮೃತ? ಓಕೆ, ಓಪನ್ ಅನ್ಮ್ಯೂಟ್ ಮಾಡ್ತಾ ಇದ್ದೇನೆ. ಎಸ್, ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರಭುಜಿ, ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭುಜಿ. ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಉಂಟು. ಬೇರೆಯವರು? ಆದಿಲೀಲಾಗಿನ ಇವಾಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭು. ಆದಿಲೀಲಾ ಸ್ವಲ್ಪ ಫುಲ್ ಫಾಸ್ಟ್ ಆಗಿತ್ತು. ಓಕೆ, ಎಸ್. ಬೇರೆ ಸೇಮ್ ಪ್ರಭುಜಿ. ಈಗ ಮೊದಲಿಲ್ಲ ಪ್ರಭುಜಿ ಹಾ, ತುಂಬಾ ಚೆನ್ನಾಗಿ ಅರ್ಥ ಅರ್ಥ ಆಗ್ತಾ ಇದೆ ಪ್ರಭುಜಿ. ಹಾ ಪ್ರಭುಜಿ, ಆಗ್ತಾ ಇದೆ ಪ್ರಭುಜಿ. ಮತ್ತೆ ನಮ್ಮ ಭಕ್ತಿ ಯಾವ ರೀತಿ ಮಾಡ್ತಾ ಇದೀವಿ, ನಾವು ಹೇಗೆ ಡೆವಲಪ್ ಆಗ್ಬೇಕು, ಸೊ ಇದೆಲ್ಲ ನಮ್ಗೆ ಈಗ ಅರ್ಥ ಆಗ್ತಾ ಇದೆ ಪ್ರಭುಜಿ. ಓಕೆ, ಬೇರೆಯವರು? ಈ ಕ್ಲಾಸ್ ತುಂಬಾ ಚೆನ್ನಾಗಿ ಅರ್ಥ ಆಗ್ತಾ ಇದೆ ಪ್ರಭುಜಿ. ಎಸ್, ಓಕೆ. ಹಾಗಾದ್ರೆ ಎಸ್, ಧನ್ಯವಾದ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜಯ. ನಾಮಾಚಾರ್ಯ ಶ್ರೀ ಹರಿದಾಸ್ ಠಾಕೂರ್ ಜಿ. ಹರೇ ಕೃಷ್ಣ. ಧನ್ಯವಾದ.